ನಮಸ್ಕಾರ. ಕ್ರಿಸ್ಮಸ್ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ಕ್ರಿಸ್ಮಸ್ ಬಗ್ಗೆ ಜೊತೆಗೆ ಜೀಸಸ್ ಕ್ರೈಸ್ತರ ಬಗ್ಗೆ ಮತ್ತು ಅವರ ಸಂದೇಶದ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ವಂದನೀಯ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗ್ತಿದ್ದಾರೆ. ನಾನು ವಂದನೀಯ ವಾಟ್ಸನ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ನಮಸ್ಕಾರ. ವಂದನೀಯ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರು ಮಂಗಳೂರಿನ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ಕ್ರಿಶ್ಚಿಯನ್ ಎಜುಕೇಷನಲ್ ಸೊಸೈಟಿಯ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಧರ್ಮಶಾಸ್ತ್ರದ ಬಗ್ಗೆ ಪ್ರವಚನ ಬೋಧನೆ ಮಾಡ್ತಾ ಇರುವವರು ವಿದ್ಯಾರ್ಥಿಗಳಿಗೆ. ಜೊತೆಗೆ ಒಂದು ಸಾಮಾಜಿಕ ನೆಲೆಯಲ್ಲಿ ಒಂದು ಸಮಾಜಮುಖಿಯಾಗಿ ಚಿಂತನೆ ಮತ್ತು ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು. ಇವತ್ತಿನ ಈ ಸಂದರ್ಭದಲ್ಲಿ ಇಡೀ ಜಗತ್ತೇ ಕ್ರಿಸ್ಮಸ್ನ ಸಂಭ್ರಮ ಖುಷಿ ಸಡಗರದಲ್ಲಿರುವ ಸಂದರ್ಭದಲ್ಲಿ ಕ್ರಿಸ್ಮಸ್ನ ಹಿನ್ನೆಲೆ ಏನು, ಜೀಸಸ್ ಕ್ರೈಸ್ತರು ಜಗತ್ತಿಗೆ ಸಾರಿದ ಸಂದೇಶವೇನು, ಅದು ಇವತ್ತಿನ ಜಗತ್ತಿನಲ್ಲಿ ಆ ಸಂದೇಶದ ಪ್ರಸ್ತುತತೆ ಎಲ್ಲ ವಿಚಾರವಾಗಿ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ನಾನು ಫಾದರ್ ನಿಮ್ಮನ್ನು ಈ ಒಂದು ಮಾತುಕತೆಗೆ ಆರಂಭಿಸುವ ಸಂದರ್ಭದಲ್ಲಿ ಕ್ರಿಸ್ಮಸ್ನ ಮೂಲ ಆಶಯದಿಂದಲೇ ನಮ್ಮ ಮಾತುಕತೆಯನ್ನು ಇವತ್ತು ಆರಂಭಿಸುವ. ಕ್ರಿಸ್ಮಸ್ ಅಂದರೆ ಏನದು, ಅದರ ಅರ್ಥ ಏನು, ಏನದರ ವಿಶೇಷತೆ ಅಂತ. ಓಕೆ, ಕ್ರಿಸ್ಮಸ್ ಎಂಬ ಪದ ಒಂದು ಪದ ಆಗಿ ನಮಗೆ ಕೇಳಿದ ಕೂಡ ಅದರ ಹಿಂದೆ ಎರಡು ಪದ ಇದೆ. ಒಂದು ಕ್ರಿಸ್ತ, ಕ್ರೈಸ್ಟ್ ಮತ್ತು ಮಾಸ್ ಅಂದರೆ ಕ್ರೈಸ್ಟ್ ಅಂದರೆ ಯೇಸುವಿನ ಕುರಿತು, ಮಾಸ್ ಅಂದರೆ ಆರಾಧನೆ. ಕ್ರಿಸ್ಮಸ್ ಮೂಲತಃ ಆರಾಧನೆ. ಕ್ರಿಸ್ಮಸ್ ಅಂದರೆ ಆರಾಧನೆ. ಓಕೆ, ಹಾಗಾಗಿ ಕ್ರಿಸ್ಮಸ್ ಅನ್ನೋ ಸಂದರ್ಭದಲ್ಲೇ ಒಂದು ಕಡೆ ಶ್ರದ್ಧಾ ಭಕ್ತಿ, ಮತ್ತೊಂದು ಬಾರಿ ಸಂಭ್ರಮವನ್ನು ಈಗ ನಾವು ನೋಡ್ತೇವೆ. ಒಂದು ಕಡೆ ತುಂಬ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಆ ಒಂದು ಸಂಭ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂಥದ್ದು. ಫಾದರ್, ಈ ಒಂದು ಕ್ರಿಸ್ಮಸ್ ಅದು ಯಾವ ಹಿನ್ನೆಲೆ ಒಳಗಡೆ ಅದು ಆರಂಭವಾಯಿತು? ಯೇಸು ಒಬ್ಬ ಯಹೂದ್ಯನಾಗಿದ್ದ. ಧರ್ಮದ ನೆಲೆಗಟ್ಟಲ್ಲಿ ನಾವು ನೋಡಿದರೆ ಮತ್ತು ನಾವು ಯೇಸುವನ್ನು ಮತ್ತು ಆತನ ಸಂದೇಶವನ್ನು ಅರ್ಥ ಮಾಡಬೇಕಿದ್ರೆ ನಮಗೆ ಯಹೂದಿ ಹಿನ್ನೆಲೆ ಪ್ರಾಮುಖ್ಯ. ಯೇಸುವಿನ ಜನನದ ಕಾಲ ಮುಖ್ಯವಾಗಿ ಆ ಪ್ರದೇಶದಲ್ಲಿ, ಮಿಡ್ಲ್ ಈಸ್ಟ್ ಅಂತ ನಾವೇನು ಹೇಳ್ತೇವೆ, ಅಲ್ಲಿ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಒಂದು ಸಂದಿಗ್ಧದ ಕಾಲ ಆಗಿತ್ತು. ಮುಖ್ಯವಾಗಿ ಯಹೂದ್ಯರು, ಅದೊಂದು ಪ್ರಾಚೀನ ಧರ್ಮಗಳಲ್ಲಿ ಒಂದು ಧರ್ಮ, ಅವರು ಅವರ ದೇಶವನ್ನು ಕಳೆದುಕೊಂಡು ಪರಕೀಯರ ಆಳ್ವಿಕೆಗೆ ಒಳಗಾಗಿದ್ದರು ಅನೇಕ ಶತಮಾನಗಳಲ್ಲಿ. ಅಂಥ ಸಮಯದಲ್ಲಿ ಅವರು ನಿರೀಕ್ಷೆಯಿಂದ ದೇವರು ತಮಗೊಬ್ಬ ಮೆಸ್ಸಿಯನನ್ನು ಇಲ್ಲವೇ ರಕ್ಷಕರನ್ನು ಕಳಿಸ್ತಾನೆ ಎಂಬುದಾಗಿ ನಿರೀಕ್ಷೆ ಇದ್ದಂಥ ಸಮಯ ಯೇಸುವಿನ ಜನನ ಅಂಥ ಒಂದು ಸಂದಿಗ್ಧ ಕಾಲದಲ್ಲಿ ಆಗಿರುವಂತಹದ್ದು. ಅಂದರೆ ಜಗತ್ತು ಒಬ್ಬ ಪ್ರವಾದಿಯ ಸ್ವರೂಪದಲ್ಲಿ ಒಬ್ಬನನ್ನು ನಿರೀಕ್ಷೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತಮ್ಮ ರಕ್ಷಕನಾಗಿ ಒಬ್ಬ ಬರ್ತಾನೆ, ಬಹುಶಃ ಆ ರೀತಿಯ ಒಂದು ಸಂದರ್ಭ ಇತ್ತು. ಪ್ರವಾದಿಗಳಿಗಿಂತ ಹೆಚ್ಚಿನದು ಅಂತ ಹೇಳಿದರೆ, ನಾವು ಯಹೂದಿ ಹಿನ್ನೆಲೆಯಲ್ಲಿ ನೋಡುವಾಗ ನೋಡಿ, ದಾವಿದ ಅವರ ಮೊದಲ ಪ್ರಾಮುಖ್ಯ ಅರಸ. ಆಮೇಲೆ ಸೊಲೊಮೋನ ಅರಸನ ಬಗ್ಗೆ ನಾವು ಚರಿತ್ರೆಯಲ್ಲಿ ನೋಡಿದ್ದೇವೆ. ಆ ಕಾಲಾಂತರದಲ್ಲಿ ಅವರು ತಮ್ಮ ರಾಜ್ಯವನ್ನು ಕಳ್ಕೊಂಡು ಬ್ಯಾಬಿಲೋನಿಗೆ, ಇತರ ದೊಡ್ಡ ರಾಷ್ಟ್ರಗಳಿಗೆ ಅವರ ಅಧೀನರಾಗಿರ್ತಾರೆ. ಯೇಸು ಜನನ ಕಾಲದಲ್ಲಿ ಅವರು ರೋಮ್ ಸರ್ಕಾರದ ಅಧೀನದಲ್ಲಿ ಇದ್ದರು, ತಮ್ಮದೇ ರಾಜ್ಯ ಅವರಿಗೆ ಇಲ್ಲ. ಅಂಥ ಸಮಯದಲ್ಲಿ ಅವರಿಗಿದ್ದಂಥ ಒಂದು ನಿರೀಕ್ಷೆ ಏನಂತ ಹೇಳಿದ್ರೆ, ದಾವಿದನ ವಂಶದಲ್ಲಿ ಒಬ್ಬ ಅರಸನು ಹುಟ್ಟಿ ಬರ್ತಾನೆ, ಬಂದು ಆತನು ತಮಗೆ ತಮ್ಮದೇ ಆದಂಥ ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ. ಈ ನಿರೀಕ್ಷೆ ಯಹೂದ್ಯರಲ್ಲಿ ಬೆಳೆದು ಬರ್ತಾ ಇದ್ದಂಥ ಕಾಲ. ಆ ಹಿನ್ನೆಲೆಯಲ್ಲಿ ಯೇಸು ಜನಿಸ್ತಾನೆ. ಆದರೆ ಯೇಸುವಿನ ಜನನ ಅವರೆಲ್ಲ ನಿರೀಕ್ಷೆಗಿಂತ ಭಿನ್ನವಾಗಿ ಕಂಡು ಬರ್ತದೆ. ಯಾಕೆ ಭಿನ್ನವಾಗಿ ಅಂದರೆ ಯಾವ ರೀತಿಯಲ್ಲಿ ಭಿನ್ನವಾಗಿ? ಮತ್ತು ಅದು ನಮಗೆ ಇವತ್ತಿಗೆ ಕೂಡ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಯೇಸುವಿನ ಜನನವನ್ನು ಅರ್ಥ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಯಾವಾಗಲೂ ದೇವರನ್ನು ಒಂದು ವೈಭವೀಕರಿಸಿದ ರೀತಿಯಲ್ಲಿ ನೋಡ್ತೇವೆ ಮತ್ತು ದೇವರನ್ನು ಶಕ್ತಿಶಾಲಿ, ಜಯಶಾಲಿ ಎಂಬುದಾಗಿ ಅರ್ಥ ಮಾಡುವಂಥದ್ದು. ಯಹೂದ್ಯರು ಕೂಡ ತಮಗೆ ಬರುವಂತಹ ರಕ್ಷಕ ಆತನು ಯುದ್ಧವೀರನಾಗಿ ಬಂದು ವೈರಿಗಳನ್ನು ಓಡಿಸಿ ಜಯಿಸಿ
ತಮಗೇ ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ ಎಂಬಂಥ ಒಂದು ನಿರೀಕ್ಷೆಯಲ್ಲಿದ್ದವರು. ಇದರ ಹಿನ್ನೆಲೆಯಲ್ಲಿ ನಾನು ಹೇಳುವಂಥದ್ದು, ಯೇಸುವಿನ ಜನನಕ್ಕೆ ಸಂಬಂಧಿಸಿ 3 ಪಂಡಿತರು ಬರ್ತಾರೆ. ನಕ್ಷತ್ರ ನೋಡಿಕೊಂಡು ಬರ್ತಾರೆ ಅವರು ದಾರಿ. ಸಂಪ್ರದಾಯ ಪ್ರಕಾರ ಅವರು ಪೌರ ರಾಷ್ಟ್ರದಿಂದ ಬಂದದ್ದು. ಅದರಲ್ಲಿ 3ರಲ್ಲಿ ಒಬ್ಬನು ಭಾರತೀಯನು ಎಂಬುವಂಥ ಒಂದು ಹೇಳಿಕೆ ಪ್ರತೀತಿ ಕೂಡ ಇದೆ. ಅದಿರಲಿ, ಅದು ಬೇರೆ ವಿಷಯ. ಅವರು ಬಂದು ನಕ್ಷತ್ರ ನೋಡುವಾಗ ಕರೆಕ್ಟ್ ಬಂದರು. ಹತ್ರ ಬರುವಾಗ ಅವರೇನು ಎಣಿಸಿದ್ರು, ರಾಜ ಎಲ್ಲಿ ಹುಟ್ಟಬೇಕು? ಅರಮನೆಯಲ್ಲಿ. ಎಸ್, ರಾಜ. ಎಸ್, ನಿರೀಕ್ಷೆ ಕೂಡ ಆ ಕಾಲದಲ್ಲಿ ರಾಜ ಬರ್ತಾನೆ ನಮಗೊಬ್ಬ ಅಂತ. ಆದ್ರಿಂದ ಅವರು ಬೆತ್ಲೇಮಿಗೆ ಹೋಗಲಿಲ್ಲ, ಹಟ್ಟಿಗೆ ಹೋಗಲಿಲ್ಲ, ಸೀದಾ ಅರಸನ ಹತ್ರ ಹೋದ್ರು. ಅಂದರೆ ಅದು ಸಾಮಾನ್ಯವಾಗಿ ಜನರ ನಿರೀಕ್ಷೆ ಹಾಗೆ, ರಾಜ ಅಂದರೆ. ಆದರೆ ಯೇಸುವಿನ ಜನನ ರಾಜಧಾನಿಯಲ್ಲಿ ಆಗಲಿಲ್ಲ, ಅರಮನೆಯಲ್ಲಿ ಆಗಲಿಲ್ಲ. ಬದಲಾಗಿ ಒಂದು ದೀನ ಸ್ಥಿತಿಯಲ್ಲಿ ಯೇಸು ಜನಿಸಿ ಬರ್ತಾನೆ. ಅದು ಕ್ರಿಸ್ಮಸ್ ಹಬ್ಬದ ಸಂದೇಶ. ಅಂದರೆ ದೇವರು ಮಾನವ ರೂಪದಲ್ಲಿ ಬಂದದ್ದು ಅಂತ. ಹೌದು. ಈಗ ಈಗ ನೀವು ಮೊದಲ ಪ್ರಶ್ನೆ, ಕ್ರಿಸ್ಮಸ್ನ ಅರ್ಥ ಏನಂತ ಹೇಳುವಾಗ, ನಾವು ಕ್ರಿಸ್ಮಸ್ಸನ್ನು ಯೇಸುವಿನ ಜನನ ದಿವಸವಾಗಿ ಆಚರಿಸುವುದಿಲ್ಲ. ಬರ್ತ್ ಡೇ ಆಫ್ ಜೀಸಸ್. ಇಟ್ ಇಸ್ ನಾಟ್ ದಿ ಬರ್ತ್ ಡೇ ಆಫ್ ಯೇಸುವಿನ ಜನನದ ದಿನ ಅಲ್ಲ ಅದು. ಬದಲಾಗಿ ನಾವು ಯೇಸುವಿನ ಜನನವನ್ನು ಆಚರಿಸುವಂಥದ್ದು. ಯೇಸುವಿನ ಜನನ ಅಂತ ಹೇಳುವಾಗ ಯೇಸುವಿನ ಆಗಮನ. ಹೌದು. ದೇವಪುತ್ರ, ಯೇಸುವನ್ನು ನಾವು ಹೇಳೋದು ದೇವಪುತ್ರ ಅಂತ ಹೇಳುವಾಗ, ದೇವಪುತ್ರನ ನರಾವತಾರ, ದೇವಪುತ್ರ ನರಾವತಾರದ ಆಚರಣೆ ಕ್ರಿಸ್ಮಸ್ ಅಂತ ಹೇಳಿ ಬೈಬಲಲ್ಲಿ ಒಂದು ಹೇಳಿಕೆ ಉಂಟು. ಕ್ರಿಸ್ತನ ಯೇಸುವಿನ ಕುರಿತು ಹೇಳುವಾಗ, ಈತನು ದೇವ ಸ್ವರೂಪನಾಗಿದ್ದರು, ಮಹಾಪದವಿಯನ್ನು ಹೊಂದಿದ್ದರು, ಅದನ್ನು ಬಿಟ್ಟು ಈಗ ಆತನು ದಾಸನ ಸ್ವರೂಪವನ್ನು ಧರಿಸಿಕೊಂಡು ಬಂದನು ಎಂಬುದಾಗಿ. ಅದು ಕ್ರಿಸ್ಮಸ್ನ ಮುಖ್ಯ ಸಂದೇಶ. ಎಸ್, ಈಗ ಜೀಸಸ್ ಅವರು ಅಥವಾ ಯೇಸು ಅವರು ಮಾನವ ಸ್ವರೂಪದಲ್ಲಿ ಹುಟ್ಟಿ ಬರುವ ಕಾರಣ, ಹಿನ್ನೆಲೆ, ಅದರ ಹಿಂದಿನ ತತ್ವಗಳೇನು? ಅದು ಕೂಡ ನಾವು ಯಹೂದಿ ಹಿನ್ನೆಲೆಯಲ್ಲಿ ಅರ್ಥ ಮಾಡಬೇಕು. ಈಗ ಬೈಬಲ್ ಪ್ರಕಾರ ದೇವರು ಸೃಷ್ಟಿಕರ್ತ. ಇಡೀ ವಿಶ್ವ, ಅದರಲ್ಲಿರುವ ಎಲ್ಲವನ್ನು ಸೃಷ್ಟಿಸಿದವನು ದೇವರು. ಎಲ್ಲ ಸೃಷ್ಟಿ ಆದಮೇಲೆ ದೇವರು ಮಾನವರನ್ನು ಸೃಷ್ಟಿ ಮಾಡ್ತಾರೆ. ಬೈಬಲ್ ಹೇಳ್ತದೆ, ಮಾನವರನ್ನು ಒಂದು ವಿಶೇಷ ಸೃಷ್ಟಿಯಾಗಿ ದೇವರು ಉಂಟು ಮಾಡ್ತಾನೆ. ಯಾಕಂದರೆ ತನ್ನ ಪ್ರತಿನಿಧಿಯಾಗಿ ದೇವರು ಮನುಷ್ಯನ ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಇಡ್ತಾನೆ. ಬೇಕಾದ ಎಲ್ಲವನ್ನು ಅವನಿಗೆ ಜೀವನಕ್ಕೆ ಬೇಕಾದಂದು ಕೊಡ್ತಾನೆ. ಏದೇನು ತೋಟ ಅದಕ್ಕೆ ಒಂದು ಸೂಚನೆ. ಆದರೆ ನಮ್ಮ ಆದಿ ತಂದೆ ತಾಯಿಗಳು ಏನು ಮಾಡಿದಂದರೆ, ತಾವೇ ದೇವರಾಗಬೇಕು ಅಂತ. ಈಗ ಏದೇನು ತೋಟದ ಕತೆ ಬೈಬಲಲ್ಲಿದೆ. ಅದರಲ್ಲಿ ಏನಂತ ಹೇಳಿದ್ರೆ, ದೇವರು ಹೇಳ್ತಾನೆ, ನಿಮಗೆಲ್ಲ ಕೊಟ್ಟಿದ್ದೇನೆ, ಒಂದು ಮರದ ಹಣ್ಣನ್ನು ನೀವು ತಿನ್ನಬಾರ್ದು, ತಿಂದರೆ ನೀವು ಸಾಯ್ತೀರಿ ಅಂತ ದೇವರು ಹೇಳ್ತಾನೆ. ಆಗ ಶೋಧನೆ ಬರ್ತದೆ ಅವರಿಗೆ. ಶೋಧನೆ ಬಂದಾಗ ಹೇಳ್ತೀನಿ, ಆ ಶೋಧಕ ಇವ್ರಿಗೆ ಹೇಳ್ತಾನೆ, ನೀವು ಹಣ್ಣು ತಿಂದರೆ ಸಾಯೋದಿಲ್ಲ, ನೀವು ಹಣ್ಣು ತಿಂದರೆ ದೇವರ ಹಾಗೆ ಆಗ್ತೀರಿ. ಆಗ ಅವರು ತಿಂತಾರೆ. ಅಂದರೆ ಅದರ ಅರ್ಥ ಏನಂದರೆ, ದೇವರಿಂದ ಸೃಷ್ಟಿಸಲ್ಪಟ್ಟ ಮಾನವ ದೇವರಿಗೆ ಒಳಗಾಗಲಿಕ್ಕೆ ಇರಲಿಕ್ಕೆ ಇಷ್ಟಪಡದೆ ತಾನೇ ದೇವರಾಗಲಿಕ್ಕೆ ಬಯಸಿ ಹೋದ. ಅದರ ಫಲವಾಗಿ ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಳ್ತಾನೆ. ಅವನ ಕರ್ಮದ ಫಲವಾಗಿ ದೇವರ ಅನ್ಯೋನ್ಯತೆ ಅಲ್ಲಿ ಬಿದ್ದು ಹೋಗ್ತದೆ. ದೇವರ ಆ ಒಂದು ಎಂತ ಹೇಳ್ತದೆ, ವಿಶೇಷ ಪ್ರಸನ್ನತೆಯಲ್ಲಿ ಸೃಷ್ಟಿಸಲ್ಪಟ್ಟ ಮಾನವ ಈ ಒಂದು ಅವಿಧೇಯತೆಯ ಸ್ವಾರ್ಥದಿಂದಾಗಿ ಅದನ್ನು ಕಳೆದುಕೊಳ್ತಾನೆ. ಆ ನಂತರದ ಮಾನವ ಚರಿತ್ರೆ ಅದು ದೇವರಿಂದ ದೂರ ಹೋದ ಚರಿತ್ರೆ. ದೇವರಿಗೂ ಮನುಷ್ಯನಿಗೂ ಸಂಬಂಧ ಅಂತರ ಜಾಸ್ತಿ ಆಗ್ತಾ ಹೋಯಿತು. ಅವರ ನಂತರ ಹುಟ್ಟಿದ ಎಲ್ಲರೂ ಕೂಡ ಅವರ ಕಾಂಟ್ರಿಬ್ಯೂಷನ್ಸ ಕೊಟ್ಟರು. ಆದ್ರಿಂದ ಪಾಪ ಅಥವಾ ಈ ಕೆಡುಕು ಲೋಕದಲ್ಲಿ ಜಾಸ್ತಿ ಆಯಿತು. ಆದರೆ ದೇವರು ಮನುಷ್ಯನಿಗೆ ಅದನ್ನು ಜಯಿಸಲಿಕ್ಕೆ ಧರ್ಮಶಾಸ್ತ್ರಗಳನ್ನು ಕೊಟ್ಟ, ಬೇರೆ ಬೇರೆ ನೀತಿ ಬೋಧನೆಗಳನ್ನು ಕೊಟ್ಟ. ಆದರೆ ಮನುಷ್ಯ ಇವೆಲ್ಲಗಳಿಂದ ಬಿಡಿಸಲಿಕ್ಕೆ ಆಗಲಿಲ್ಲ. ಆಗ ದೇವರು ಕ್ರಿಸ್ತನ ತನ್ನ ಮಗನಾದ ದೇವಪುತ್ರ ಅಂತ ಹೇಳ್ತೇವೆ, ದೇವಪುತ್ರರು, ಈಗ ಅವನನ್ನು ಲೋಕಕ್ಕೆ ಕಳಿಸಿಕೊಟ್ಟು ಆ ಮುರಿದು ಹೋದ ಸಂಬಂಧವನ್ನು ತಿರುಗಿ ಕಟ್ಟುವುದಕ್ಕೆ ಮನುಷ್ಯನಾಗಿ ಬಂದನು. ಅಲ್ಲಿ ಹೇಗೆ ಅಂತ ಹೇಳಿದರೆ ನೋಡಿ, ಪ್ರಾರಂಭದಲ್ಲಿ ನಾನು ಹೇಳಿದೆ, ಆದಿ ತಂದೆ ತಾಯಿಗಳು
ಅವಿಧೇಯತೆಯಿಂದ ದೇವರಿಂದ ದೂರ ಹೋದರು. ಇಲ್ಲಿ ಈತನು ಆಮೇಲೆ ದೇವರಾಗಲಿಕ್ಕೆ ಮಾಡಿದರು, ತನ್ನ ಹೆಚ್ಚಿಸಿಕೊಂಡು ದೇವರಾಗಲಿಕ್ಕೆ. ಇದಕ್ಕೆ ವ್ಯತಿರಿಕ್ತ ಈಗ ಇಲ್ಲಿ ಮಾನವನು ದೇವರಾಗಲಿಕ್ಕೆ ಹೋದ, ಇಲ್ಲಿ ದೇವರಾಗಿದ್ದಂಥವನು ಅದನ್ನು ಬಿಟ್ಟು ಮಾನವನಾಗಿ ತನ್ನ ಜೀವನದಲ್ಲಿ ಪರಿಪೂರ್ಣ ಪರಿತ್ಯಾಗ ಮಾಡಿಕೊಂಡು ವಿಧೇಯತೆಯ ಜೀವನವನ್ನು ಮಾಡಿದ. ಅದು ಕ್ರಿಸ್ತನ ಶ್ರೇಷ್ಠತೆ. ಕ್ರಿಸ್ತನ ಶ್ರೇಷ್ಠತೆ ಅದು. ಕ್ರಿಸ್ತ ಆ ಜನರ ಜೊತೆಗೆ ಒಡನಾಡ್ತಾ ಸಾಗ್ತಾ ಇರುವಂಥ ಸಂದರ್ಭಗಳು, ಅದರ ಹಿನ್ನೆಲೆಯಲ್ಲಿ ನೀವು ಏನು ಹೇಳ್ತೀರಿ? ಕ್ರಿಸ್ತನನ್ನು ಜನರು ಆವತ್ತಿನ ಕಾಲದಲ್ಲಿ ಆ ಸಂದರ್ಭದಲ್ಲಿ ಕ್ರಿಸ್ತನನ್ನು ಪರಿಪಾಲನೆ ಮಾಡುವಂಥದ್ದು, ಕ್ರಿಸ್ತನನ್ನು ನೋಡುವಂಥದ್ದು, ಕ್ರಿಸ್ತನನ್ನು ಮಾತನಾಡುವಂಥದ್ದು, ಕ್ರಿಸ್ತನನ್ನು ಬೆಂಬಲಿಸುವಂಥದ್ದು, ವಿರೋಧಿಸುವಂಥದ್ದು, ಹೌದು, ಇದರ ಹಿನ್ನೆಲೆಯಲ್ಲಿ ಆ ವಿಷಯಕ್ಕೆ ಬರೋ ಮೊದಲು ಇನ್ನೊಂದು ಕ್ರಿಸ್ಮಸ್ ಹಬ್ಬಕ್ಕೆ ಸಂಬಂಧಿಸಿ ಒಂದು ವಿಷಯ ನಾನು ಹೇಳಬೇಕು. ಎಸ್, ಖಂಡಿತ. ಈಗ ನಾನು ಪ್ರಾರಂಭದಲ್ಲಿ ಹೇಳಿದೆ ಡಿಸೆಂಬರ್ 25 ಮತ್ತು ಕ್ರಿಸ್ಮಸ್ಸು ಯೇಸುವಿನ ಜನನದಿನ ಅಲ್ಲ ಅಂತ. ಹೌದು. ಹಾಗಾದರೆ ಯಾಕೆ 25ಕ್ಕೆ ಆಚರಿಸುದು? 25ಕ್ಕೆ ಯಾಕೆ ಆಚರಿಸುದು ನಾವು? ಅದಕ್ಕೂ ಒಂದು ಹಿನ್ನೆಲೆ ಇದೆ. ಯೇಸುವಿನ ನಂತರದಲ್ಲಿ ಇದ್ದಂಥ ಜನರು ಮುಖ್ಯವಾಗಿ ರೋಮಾಯ ಜನರು. ರೋಮಾಯರು ಸೂರ್ಯದೇವನ ಆರಾಧಕರು. ಅವರು ಸೂರ್ಯನನ್ನೇ ದೇವರು ಅಂತ ಹೇಳಿ ಆರಾಧನೆ ಮಾಡ್ತಾ ಇದ್ದಂಥ ಜನರು. ಹೌದು. ಯೇಸುವಿನ ನಂತರದಲ್ಲಿ ಯೇಸುವಿನ ಬೋಧನೆ ಸಾರಲ್ಪಟ್ಟಾಗ ಆಗ ಅಂತಹ ಜನರು ಏನು ತಿಳ್ಕೊಂಡ್ರು ಅಂತ ಹೇಳಿದರೆ, ನಿಜವಾದ ಬೆಳಕು ಕೊಡುವ, ಲೋಕಕ್ಕೆ ಬೆಳಕು ಕೊಡುವವನು ಆ ಸೂರ್ಯನಲ್ಲ, ಬದಲಾಗಿ ನೀತಿ ಸೂರ್ಯನಾಗಿ ಜನಿಸಿ ಬಂದ ಕ್ರಿಸ್ತ ಅಂತ ಹೇಳಿ 25ನೇ ತಾರೀಕು ಸೂರ್ಯದೇವನ ಜನನ ಅವರು ಆಚರಿಸಿದ್ದದ್ದು. ಅದೇ ದಿನವನ್ನು ಕ್ರೈಸ್ತರಾಗುವ ಮೊದಲು, ಅವು ಕ್ರೈಸ್ತರಾದ ಮೇಲೆ ಅದೇ ದಿನವನ್ನು ಕ್ರಿಸ್ತನ ಜನನ, ನಿಜವಾದ ಬೆಳಕು ಕೊಡುವ ಕ್ರಿಸ್ತನ ಜನನ, ನೀತಿ ಕ್ರಿಸ್ತನ ಜನನ ಅಂತ ಹೇಳಿ ಆಚರಿಸಲಿಕ್ಕೆ ಬಂದರು. ಹಾಗೆ ಡಿಸೆಂಬರ್ 25ರಿಂದ ಬಂದದ್ದು. ಯಾಕಂದರೆ ಯಾವ ದಿನ ಹುಟ್ಟಿದಂತ ಉಲ್ಲೇಖ ಇಲ್ಲ. ಹಾಗಾಗಿ ಈ ಕ್ಯಾಲೆಂಡರು ಇರಲಿಲ್ಲ ಅಲ್ವಾ? ಹೌದು, ಖಂಡಿತ. ಚಳಿಗಾಲ ಅಂತ ಮಾತ್ರ ಇದೆ ಅಲ್ಲಿ ನಮ್ಮ ಬೈಬಲಲ್ಲಿ ಕೂಡ, ಚಳಿಗಾಲದಲ್ಲಿ ಹುಟ್ಟಿದ ಅಂತ. ಆದರೂ ಆ ಸಂಪ್ರದಾಯ ಹಾಗೆ ಈಗ ಬಂದಿದ್ದರಿಂದ ಅದು ನಾವು ಡಿಸೆಂಬರ್ 25ಕ್ಕೆ ಆಚರಿಸಿಕೊಂಡು ಈ ದಿನದಲ್ಲಿ ಕೂಡ ಬರ್ತಾ ಇದ್ದೇವೆ. ಅಂದರೆ ಆಗಲೇ ಹೇಳಿದಾಗೆ ಆತನು ಏನನ್ನು ಮಾಡಿದ ಇಲ್ಲ ಬಂದು ಅಂದರೆ ನರಾವತಾರ ಮನುಷ್ಯ ಸ್ವರೂಪವನ್ನು ಧರಿಸಿದ್ದನು. ದೇವರು ಮನುಷ್ಯ ಸ್ವರೂಪಿಯಾಗಿ ಭೂಮಿಗೆ ಬರುವಂಥದ್ದು. ನೀವು ಹೇಳಿದಾಗೆ ಡಿಸೆಂಬರ್ 25 ಯಾಕಂತ ಹೇಳಿದ್ರೆ ಜೀಸಸ್ಗಿಂತ ಪೂರ್ವದಲ್ಲಿ ರೋಮನ್ನರು ಸೂರ್ಯನನ್ನು ಆರಾಧನೆ ಮಾಡ್ತಾಯಿದ್ರು. ಆ ಹಿನ್ನೆಲೆ ಒಳಗಡೆ ಅವರು 25ನೇ ತಾರೀಕಿನಂದು ಏನು ಸೂರ್ಯನ ಜನನದಿಂದ ದಿವಸವನ್ನೇ ನಂತರಕ್ಕೆ ಬಂದಾಗ ಜೀಸಸ್ನ ಜನ್ಮದಿನ ಅಂತ ಅದನ್ನು ಆಚರಿಸಿ ನಂಬಿಕೊಂಡು, ಆ ನಂಬಿಕೆ ಇವತ್ತು ಇಡೀ ಜಗದಗಲಕ್ಕೆ ಅದು ಪಸರಿಸಿರುವಂಥದ್ದು. ಈಗ ಅದೇ ನಾನು ಮತ್ತೆ ಆಗ ಕೇಳಿದ ಪ್ರಶ್ನೆಗೆ ಬರುವಂಥದ್ದು, ಜೀಸಸ್ ಜನರ ನಡುವೆ ಇದ್ದಂಥ ದಿನಮಾನಗಳು. ನೋಡಿ, ಆಗಲೇ ನಾನು ಹೇಳಿದಾಗೆ ಯೇಸು ಹುಟ್ಟಿದ್ದು ಗೋದಲಿ ಅಂತ. ಗೋದಲಿ ಭಾಳ ಮುಖ್ಯ ಕ್ರಿಸ್ಮಸ್ ಹಬ್ಬದಲ್ಲೆಲ್ಲ. ನಾವು ಇವತ್ತು ಕ್ರಿಸ್ಮಸ್ ಮಾಡುವಾಗ ಅದನ್ನು ಅವಿವೇಕರಿಸ್ತೇವೆ, ಗೋದಲಿಯನ್ನು ಕೂಡ. ಆದರೆ ಆ ಮೊದಲ ಗೋದಲಿಯನ್ನು ನೋಡಿದರೆ ಅಲ್ಲಿ ಯೇಸುವಿನ ಜನದ ವೃತ್ತಾಂತ ಬೈಬಲಲ್ಲಿ ಶ್ರೀ ಲೂಕನು ಬರೆದಂಥ ಸುವಾರ್ತೆಯಲ್ಲಿದೆ. ಅಲ್ಲಿ ಸಾಮಾನ್ಯವಾಗಿರುವಂಥ ಜನರ ಅಭಿಪ್ರಾಯ ಏನಂತ ಹೇಳಿದರೆ, ಖಾನಿಶುಮಾರಿ ನಡೀತಿತ್ತು ಅಲ್ಲಿ, ಸೆನ್ಸಸ್. ಈಗಿನ ಹಾಗೆಲ್ಲ ಅವರವರ ಊರಿಗೆ ಹೋಗಬೇಕಿತ್ತು ಆಗ. ಹಾಗೆ ಅಲ್ಲಿಗೆ ಬೆತ್ಲೆಹೇಮ್ಗೆ ತುಂಬ ಜನ ಬಂದಿದ್ದರು ಸೆನ್ಸಸ್ ಬರೀಲಿಕ್ಕೆ. ಆಗ ಸಾಮಾನ್ಯವಾಗಿ ತಿಳುವಳಿಕೆ ಅಂದರೆ ತುಂಬ ಜನ ಇದ್ದರಿಂದ ಅಲ್ಲಿದ್ದು ಅಂತ ಹೇಳ್ತಾರೆ ಛತ್ರ ಅಂತೇಳಿ ಈಗಿನ ಭಾಷೆಯಲ್ಲಿ ಹೋಟೆಲ್ ಫುಲ್ ಆಗಿತ್ತು, ಜಾಗ ಇರಲಿಲ್ಲ. ಆದ್ದರಿಂದ ಯೇಸುವಿಗೆ ಅಲ್ಲಿ ಯೋಸೇಫ ಮರಿಯಳಿಗೆ ಜಾಗ ಸಿಕ್ಕಲಿಲ್ಲ. ಆದ್ದರಿಂದ ಆ ಛತ್ರದ ಒಡತಿ ಅವರಿಗೆ ಕೊಟ್ಟಿಗೆಯನ್ನು ತೋರಿಸಿದ್ಲು ಅಂತ ಅದು ಒಂದು ಪ್ರತೀತಿ. ಆದರೆ ಬೈಬಲ್ ನಾವು ಸರಿಯಾಗಿ ಓದಿದರೆ ಅಲ್ಲಿದೆ, ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು, ಅಂದರೆ ಮರಿಯಳು, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಮಲಗಿಸ್ತಿದ್ರು. ಛತ್ರದಲ್ಲಿ ಸ್ಥಳ ಇಲ್ಲ ಅಂತ ಇಲ್ಲ, ಅಲ್ಲಿ ಅವರಿಗೆ ಸ್ಥಳ ಇರಲಿಲ್ಲ ಅಂತ. ಯಾಕೆ ಮರಿಯಳು ಯೋಸೆಫನಿಗೆ ಎಂಗೇಜ್ಮೆಂಟ್ ಆಗಿತ್ತು ಅವರಿಗೆ.
ಆದರೆ ದೇವರ ಒಂದು ವಿಶೇಷದಿಂದ ಮರಿಯಳು ಗರ್ಭವತಿ ಆಗ್ತಾಳೆ. ಮದುವೆಗಿಂತ ಮೊದಲೇ ಗರ್ಭಿಣಿ ಆಗಿದ್ದ ವಿಷಯ ಇವತ್ತಿನ ನಮ್ಮ ಆಧುನಿಕ ಸಮಾಜದಲ್ಲಿ ಇದ್ರೆ ನಮಗೆ ಹೇಗಂತ ಗೊತ್ತು. 2000 ವರ್ಷದ ಹಿಂದಿನ ಯಾವತ್ತಿನ ಸಾಮಾಜಿಕ ಪದ್ಧತಿ. ಯೋಸೇಫನೇ ಅವಳನ್ನು ಬಿಡ್ಲಿಕ್ಕಿದ್ದ. ಆಗ ಅವನಿಗೆ ದೇವರಿಂದ ಸಂದೇಶ ಬರ್ತದೆ, ನೀನು ಬಿಡಬಾರ್ದು ಅವಳನ್ನು, ಯಾಕಂದ್ರೆ ಅದು ಅವಳು ತಪ್ಪಲ್ಲ, ಅದು ದೇವರ ಕೃಪೆಯಿಂದ ಆದದ್ದು ಅಂತ ಬಿಡಬಾರ್ದು ಅಂತ. ಅದು ಒಂದು ವಿಷಯ. ಎರಡನೇದ್ದು, ಅವರ ಕುಟುಂಬ ಬಡ ಕುಟುಂಬ ಆಗಿತ್ತು. ಆದ್ರಿಂದ ಅಲ್ಲಿ ರೂಮ್ ಸಿಕ್ಲಿಲ್ಲ ಅವರಿಗೆ. ಆದ್ರಿಂದ ಅಂಥ ಒಂದು ದೀನ ಸ್ಥಿತಿಗೆ ಯೇಸು ಬಂದ. ಇನ್ನು ಯೇಸುವಿನ ನಿಮ್ಮ ಸಂದೇಶ ಪ್ರಶ್ನೆಗೆ ಬರುವುದಾದರೆ, ಯೇಸು ತನ್ನನ್ನು ಏಕೀಭವಿಸಿಕೊಂಡದ್ದು ಅಥವಾ ಐಡೆಂಟಿಫೈ ಮಾಡಿಕೊಂಡದ್ದು ಯಾರ ಜೊತೆ? ಇಲ್ಲಿ ಒಂದು ಬಾರಿ ಮುಖ್ಯವಾಗಿ ನಾವು ಗಮನಿಸುವಂಥದ್ದು, ಒಬ್ಬ ದೇವರ ಸ್ವರೂಪಿಯಾಗಿ ನರಾವತಾರದಲ್ಲಿ ಜನ್ಮ ಎತ್ತುವುದು ಒಂದು ಗೋದಳಿಯಲ್ಲಿ, ಅರಮನೆಯಲ್ಲಿ ಅಲ್ಲ, ಒಂದು ಸಾಮಾನ್ಯರ ಮನೆಯಲ್ಲಿ ಅಥವಾ ಸಾಮಾನ್ಯರ ಜನಸಾಮಾನ್ಯರ ಅಥವಾ ಬಡಬಗ್ಗರ ಮನೆಯಲ್ಲಿ. ಸೊ ಅಂಥ ಜೀಸಸ್ ಮತ್ತು ಇಡೀ ಜಗತ್ತಿಗೆ ಒಂದು ಬೆಳಕನ್ನು ನೀಡುವಂಥದ್ದು. ಅಲ್ಲಿ ಕೂಡ ಇನ್ನೊಂದು ಭಾರತದ ಹಿನ್ನೆಲೆಯಲ್ಲಿ ನಾನು ಅದನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನಿಸುವಾಗ ನೋಡಿ, ನಮ್ಮ ಮನೆಯ ಸ್ಥಿತಿಯನ್ನು ಹಳೆಯತ್ತ, ಈಗ ಅದು ಮಾಡರ್ನ್ ಅಲ್ಲ, ಹಳ್ಳಿಯ ಮನೆಯಲ್ಲಿ ಯಾರ್ದು ಮನೆ ಬೇರೆ ಇದೆ, ಯಾರ ಮನೆಯಲ್ಲಿ ಕೊಟ್ಟಿಗೆ ಇತ್ಯಾದಿ ಪ್ರತ್ಯೇಕ ಇದೆ, ಮೇಲ್ಜಾತಿಯವರ ಮನೆಯಲ್ಲಿ. ಖಂಡಿತ ಈ ಹಳ್ಳಿಯಲ್ಲಿ ಸಾಮಾನ್ಯ ಜನರ ಮನೆಗೆ ಹೋದರೆ ಈಚೆಯಲ್ಲಿ ಅವರು ಇರ್ತಾರೆ, ಆಚೆ ಬದಿಯಲ್ಲಿ ಅವರ ಹಸುಗಳು. ಇವತ್ತಿಗೂ ನಮ್ಮ ಭಾರತದಲ್ಲಿ, ಗ್ರಾಮೀಣ ಭಾರತದಲ್ಲಿ ಅದೇ ಪರಿಸ್ಥಿತಿ ಇರುವಂಥದ್ದು. ಹೌದು. ಯೇಸು ಅಂಥ ಮನೆಯಲ್ಲಿ ಜನಿಸಿದ, ಅಂಥ ಮನೆಯಲ್ಲಿ ಜನಿಸಿದವನು ಯೇಸು. ಅಂದರೆ ಸಾಮಾನ್ಯರಲ್ಲಿ ಸಾಮಾನ್ಯನ ಮನೆಯಲ್ಲಿ ಜನಿಸಿದ ಯೇಸು. ಅಂಥ ಯೇಸು ಇಡೀ ಜಗತ್ತಿಗೆ ಒಂದು ಪ್ರಭಾವ ಬೀರುವಂಥದ್ದು ಹೇಗೆ ಅಂತ ನೋಡಿ, ಮೂಲ ಸಂದೇಶ ಅಲ್ಲಿ ಇರುವಂಥದ್ದು ಸ್ವತ್ಯಾಗ, ಬರಿದು ಮಾಡಿಕೊಳ್ಳುವಂಥದ್ದು. ಕ್ರಿಸ್ಮಸ್ ಸಂದೇಶ ಅದೇ, ಬರಿದು ಮಾಡಿಕೊಳ್ಳುವಿಕೆ. ಏನನ್ನು ಬರಿದು ಮಾಡಿಕೊಳ್ಳೋದು ಅಂತ? ಸಂಪೂರ್ಣವಾಗಿ ಎಲ್ಲವನ್ನು, ಮಹಿಮೆಯನ್ನು ಮಾತ್ರ ಅಲ್ಲ, ಯೇಸು ತನ್ನ ತಗ್ಗಿಸಿಕೊಂಡು ಬಡವರಲ್ಲಿ ಬಡವನಾದ ಮಾತ್ರ ಅಲ್ಲ, ಅವನು ಸೇವೆ ಮಾಡಿದ್ದು ಕೂಡ ಯಾರ ಜೊತೆಯಲ್ಲಿ ಅಂತ ಹೇಳಿದರೆ, ಯಾರನ್ನು ಸಮಾಜ ದೂರ ಇಟ್ಟಿತ್ತು, ಯಾರನ್ನು ಸಮಾಜ ಬಾಹಿರ ಅಂತ ಇಟ್ಟರೆ ಅವರ ಜೊತೆಗೆ, ಕುರಿಗಾಯಿಗಳ ಜೊತೆಗೆ ಹೋಗ್ತಾನೆ. ಮೊದಲ ಸಂದೇಶ ಬಂದದ್ದು ಕುರುಬರಿಗೆ, ಧಾರ್ಮಿಕ ನಾಯಕರಿಗಲ್ಲ, ಆಗಿನ ವೈದಿಕರಿಗಲ್ಲ, ಸಾಮಾನ್ಯ ಜನರಿಗೆ. ಅಂಥವರು ಬಂದು ಅವನನ್ನು ಆರಾಧಿಸಿತು. ಯೇಸುವಿನ ನಂತರದ ಸೇವೆಯನ್ನು ನಾವು ಗಮನಿಸಿದರೆ ಆಗ ಕೂಡ ಯೇಸುವಿನ ಸೇವೆ ಆದಂತಹದ್ದು ಸಮಾರ್ಯರು ಅಂದರೆ ಅವರು ಮಿಶ್ರ ಜನಾಂಗ ಆಗಿನ ಕಾಲದಲ್ಲಿ. ಇನ್ನು ಈ ಸುಂಕದವರು ಅಂತ ಹೇಳಿದರೆ ಅವರು ಬಹಳ ಕೆಳಗೆ ಅಂತ ಹೇಳಿದರೆ ಅವರು ರೋಮಾಯ ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಆದ್ರಿಂದ ಇವರು ನಮಗೆ ಧರ್ಮ ವಿರೋಧಿಗಳು ಅಂತ ಯಹೂದ್ಯರು ತಿಳ್ಕೊಂಡಿದ್ರು. ಇಂಥವರ ಜೊತೆಯಲ್ಲಿ ಯೇಸು ಕೆಲಸ ಮಾಡಿದ್ದು, ಅಂಥವರ ಜೊತೆಯಲ್ಲಿ ಬೋಧಿಸಿತು. ಮತ್ತು ಆಗಿನ ವೈದಿಕ ವರ್ಗ ಯಹೂದಿ ಧರ್ಮವನ್ನು ಒಂದು ಹೊರೆಯಾಗಿ ಮಾಡಿತ್ತು. ಹೊರೆ ಅಂದರೆ ಮಧ್ಯಮ ಬಡವರ್ಗದ ಜನರಿಗೆ ಅಂದರೆ ಕಾಣಿಕೆ ಕೊಡುವಂಥದ್ದು, ಯಜ್ಞ ಕೊಡುವಂಥದ್ದು ಇತ್ಯಾದಿ ಮಾಡಿ ಅವರು ಬರಲಿಕ್ಕೆ ಇಲ್ಲ. ಈ ಧರ್ಮ ಎಂಬುವಂಥದ್ದು ಆ ಮೇಲ್ವರ್ಗದವರಿಗೆ ಎಂಬುವಂಥ ರೀತಿಯಲ್ಲಿ. ಆದರೆ ಯೇಸು ಅದಕ್ಕೆ ವ್ಯತಿರಿಕ್ತವಾಗಿ ದೇವರು ಪ್ರೀತಿ ಮಾಡುವಂತಹದ್ದು ಯಾರಿಗೆ ಅವಕಾಶ ಇಲ್ಲವೋ ಅವರಿಗೆ ಎಂಬುದಾಗಿ ಅವರ ಜೊತೆಯಲ್ಲಿ ಸೇವೆ ಮಾಡಿದ. ಆ ಮೂಲಕ ಆದ್ದರಿಂದ ಕ್ರಿಸ್ಮಸ್ಗೆ ಇರುವಂಥದ್ದು ಕತ್ತಲೆಯಲ್ಲಿದ್ದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕತ್ತಲೆಯಲ್ಲಿದ್ದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಅಂತ. ದೊಡ್ಡ ಬೆಳಕು. ನಾವು ಕ್ರಿಸ್ಮಸ್ನ ಸಂಭ್ರಮದ ಈ ಒಂದು ಆಚರಣೆಯಲ್ಲಿ ಕೂಡ ನಕ್ಷತ್ರಗಳನ್ನೆಲ್ಲ ನೋಡ್ತೇವೆ. ಬಹುಶಃ ಅದೆಲ್ಲ ಒಂದು ಸಂಕೇತವೂ ಇರಬಹುದು, ಬೆಳಕು. ಮತ್ತು ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ನಕ್ಷತ್ರಗಳ ಮೂಲಕ ಒಂದು ಸಂದೇಶ ಸಿಕ್ಕಿತು ಅಂತ, ಒಬ್ಬ ದೇವಪುತ್ರನ ಜನನವಾಗುತ್ತೆ ಅಂತ. ಬಹುಶಃ ಈ ಒಂದು ಕ್ರಿಸ್ಮಸ್ನ ಸಂದರ್ಭದಲ್ಲಿ ಬಹುಶಃ ಈ ನಕ್ಷತ್ರಗಳನ್ನು ಅಳವಡಿಸುವುದಕ್ಕೆ ಬಹುಶಃ ಅದೇ ಒಂದು ಕಾರಣ ಇರಬಹುದು. ಒಂದು ಕ್ರೈಸ್ತ ಧರ್ಮೀಯ ಪರಂಪರೆಯಲ್ಲಿ ಭಾರತೀಯ ಹಿನ್ನೆಲೆ ಒಳಗಡೆ ಕೂಡ, ಈಗ ಭಾರತೀಯ ಧರ್ಮಶಾಸ್ತ್ರ ಹಿನ್ನೆಲೆಯಲ್ಲಿ ಕೂಡ ದೇವರ ಅವತಾರಗಳು ಆಗುವುದು ಇದೆ, ನರ ಅವತಾರವನ್ನು ಸೇರಿಸಿದಂತೆ. ಕ್ರೈಸ್ತಿಯ ಧರ್ಮದ ಹಿನ್ನೆಲೆ ಒಳಗಡೆ ನೀವು ಈ ನರಾವತಾರವನ್ನು ಯಾವ ರೀತಿ ನೀವು ಅದನ್ನು ಉಲ್ಲೇಖ ಮಾಡ್ತೀರಿ ಫಾದರ್? ನಿಜ, ಭಾರತದಲ್ಲಿ ಕೂಡ ಅವತಾರ ಪರಿಕಲ್ಪನೆ ಇದೆ.
ಅಂತ ಹೇಳಿದ್ರೆ ಭಾರತೀಯ ಪರಂಪರೆಯಲ್ಲಿ ಬರುತ್ತೆ ಅದು. ಹೌದು, ಯಾವಾಗ ಲೋಕದಲ್ಲಿ ದುಷ್ಟರು ಜಾಸ್ತಿ ಆಗಿ ಶಿಷ್ಟರು ಸಂಕಷ್ಟಕ್ಕೊಳಗಾಗುತ್ತಾರೋ ಆಗ ದೇವರು ಅವತಾರ ಬಂದು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡ್ತಾನೆ. ಇದು ಭಾರತದ ಒಂದು ಅವತಾರ ಪರಿಕಲ್ಪನೆಯ ಒಂದು ಪ್ರಸ್ತಾಪ. ಇದಕ್ಕೆ ಸಂಬಂಧಪಟ್ಟೆ ಕ್ರಿಸ್ತನ ಅವತಾರವನ್ನು ಕೂಡ ನಾವು ಅರ್ಥ ಮಾಡ್ತೇವೆ, ಆದರೆ ಸ್ವಲ್ಪ ಭಿನ್ನವಾಗಿ. ಇಲ್ಲಿ ಏನಂತ ಹೇಳಿದರೆ ಕ್ರಿಸ್ತನ ಅವತಾರ ಅದು ಒಂದೇ ಸಲ ಆದಂಥದ್ದು ಮತ್ತು ಅದು ನಿರಂತರ ಆಗಿರುವಂಥದ್ದು ಮತ್ತು ಉದ್ದೇಶ ದುಷ್ಟರ ಸಂಹಾರ ಅಲ್ಲ, ದುಷ್ಟತನದ ಸಂಹಾರ ಮಾಡಿ ದುಷ್ಟರನ್ನು ಶಿಷ್ಟರನ್ನಾಗಿಸುವುದು, ದುಷ್ಟರ ಪರಿವರ್ತನೆ. ಅದು ದುಷ್ಟರ ಪರಿವರ್ತನೆ ಅಲ್ಲಿ ಪ್ರಾಮುಖ್ಯ ಇಲ್ಲಿರುವಂತಹದ್ದು. ಒಂದು ಅದ್ಭುತವಾದಂಥ ಒಂದು ಪರಿಕಲ್ಪನೆ, ಎಲ್ಲರನ್ನು ಜೋಡಿಸಿಕೊಂಡು ಹೋಗುವಂಥದ್ದು. ದುಷ್ಟರಾಗಿದ್ದರೂ ದುಷ್ಟ ಮನೋಧರ್ಮ ಇದ್ದರೂ ಕೂಡ ಅದನ್ನು ಪರಿವರ್ತನೆ ಮಾಡುವಂಥದ್ದು. ಈ ಪರಿವರ್ತನೆಯನ್ನು ಜೀಸಸ್ ಅವರು ತನ್ನ ಕಾಲದಲ್ಲಿ ಏನು ಅವರು ಹುಟ್ಟಿದ ನಂತರದ ಒಂದು ಅವಧಿಯಲ್ಲಿ ಅದು ಆ ಒಂದು ಪ್ರಾಂತ್ಯದಲ್ಲಿ ಆ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಅವರು ಅದನ್ನು ಮುಂದಕ್ಕೆ ಕೊಂಡೋದರು, ಜನ ಯಾವ ರೀತಿಯಾಗಿ ಅವರನ್ನು ಹಿಂಬಾಲಿಸಿಕೊಂಡು ಬಂದರು ಅಂತ. ಈಗ ದುಷ್ಟರಂತ ಆ ಸಮಾಜದಲ್ಲಿ ದೂರ ಇಟ್ಟ ಜನರನ್ನು ಕೂಡ ಯೇಸು ಪ್ರೀತಿ ಮಾಡಿ ಅವರಿಗೆ ನಂತರ ಹೇಳಿದ್ದು, ಹೋಗು, ಇನ್ನು ಮುಂದೆ ತಪ್ಪು ಮಾಡಬೇಡ. ಈಗ ಒಂದು ನಿರ್ದಿಷ್ಟ ಉದ್ದೇಶದಲ್ಲಿ ಒಂದು ಉಲ್ಲೇಖವನ್ನು ಕೊಡಬೇಕಂತ ಹೇಳಿದ್ರೆ, ವ್ಯಭಿಚಾರ ಮಾಡುತ್ತಿದ್ದ ಸ್ತ್ರೀಯನ್ನು ಯೇಸುವಿನ ಮುಂದೆ ತಂದು ನಿಲ್ಲಿಸ್ತಾರೆ. ಅಲ್ಲಿ ಈ ನೀತಿವಂತರೆನಿಸಿಕೊಂಡಂಥ ವೈದಿಕ ವರ್ಗದವರೆಲ್ಲ ಬಂದು ಹೇಳ್ತಾರೆ, ಶಿಕ್ಷೆ ಆಗಬೇಕು, ಅಲ್ಲಲ್ಲ ಇವಳು ವ್ಯಭಿಚಾರ ಮಾಡುವಾಗಲೇ ಸಿಕ್ಕಿಬಿದ್ದಳು ಅಂತ. ಆದ್ದರಿಂದ ಏನು ಅದಕ್ಕೆ ಯೇಸು ಹೇಳ್ತಾನೆ, ನಿಮ್ಮ ಧರ್ಮಶಾಸ್ತ್ರ ಏನು ಹೇಳ್ತದೆ, ಅಂಥವರನ್ನು ಕಲ್ಲೆಸೆದು ಕೊಲ್ಲಬೇಕು. ಆಗಿನ ಈ ನೀವು ಧರ್ಮಗಳಲ್ಲಿ ಹಾಗೆ ಇತ್ತು, ತಪ್ಪು ಮಾಡಿದ್ರೆ ಕಲ್ಲೆಸೆದು ಕೊಲ್ಲಬೇಕಂತ. ಆಗ ಯೇಸು ಒಂದು ಮಾತು ಹೇಳ್ತಾನೆ, ನಿಮ್ಮಲ್ಲಿ ಯಾರು ತಪ್ಪು ಮಾಡಲಿಲ್ವೋ ಅವರು ಮೊದಲ ಕಲ್ಲನ್ನು ಎಸೆಯಿರಿ ಅಂತ. ಹೌದು, ಅಲ್ಲಿ ಬರ್ತದೆ, ಎಲ್ಲರೂ ಜಾಗ ಖಾಲಿ ಮಾಡಿ ಹೋದರು. ಯೇಸು ಮತ್ತು ಆ ಸ್ತ್ರೀ ಮಾತ್ರ ಅಲ್ಲಿದ್ದಾರೆ. ಆಗ ಯೇಸು ಹೇಳ್ತಾನೆ, ಎಂಥ ಒಂದು ಸನ್ನಿವೇಶ ಅದು. ಯಾಕಂದರೆ ನೂರಾರು ಜನ ಒಬ್ಬ ಅಪರಾಧಿ ಅಂತ ಹೇಳಿ ಒಂದು ಹೆಣ್ಣು ಮಗಳನ್ನು ಕರೆದು ತಂದು ನಿಲ್ಲಿಸಿದ್ರು, ಶಿಕ್ಷೆ ಆಗಲೇಬೇಕು ಈ ಕ್ಷಣದಲ್ಲಿ ಅಂತ. ಬಹುಶಃ ಜೀಸಸ್ ಅವರು ಕೂಡ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡಬಹುದು ಅಂತ ನಿರೀಕ್ಷೆ ಮಾಡಿಕೊಂಡು. ಹೌದು. ಆಗ ಅಲ್ಲಿ ಇಬ್ಬರೇ ಈಗ ಉಳಿದದ್ದು, ಯೇಸು ಮತ್ತು ಆ ಸ್ತ್ರೀ. ಆಗ ಯೇಸು ಹೇಳೋ ಮಾತು, ನಾನು ನಿನಗೆ ಶಿಕ್ಷೆ ಕೊಡುವುದಿಲ್ಲ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಇದು ಒಂದು ಉಲ್ಲೇಖ ಅಷ್ಟೇ. ಇಂಥ ಒಂದು ಅವಕಾಶವನ್ನು ಯೇಸು ಅಂದಿನ ಜನ ಯಾರನ್ನು ಸಮಾಜ ದೂರ ಇಟ್ಟಿತ್ತೋ ಅಂಥ ಜನರಿಗೆ ಕೊಟ್ಟು ಅವರು ಹೊಸ ಜೀವನ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಮತ್ತು ಯೇಸುವಿನ ಪರ್ವತ ಪ್ರಸಂಗ ಪರಿಚಯದ ನಮ್ಮ ಗಾಂಧಿಜಿಯವರ ಮೇಲೆ ಹೆಚ್ಚು ಪ್ರಭಾವ ಬೀರಿದಂಥ ಒಂದು, ಅದನ್ನು ಸುವಾರ್ತೆ ಒಳಗಿನ ಸುವಾರ್ತೆ ಅಂತಾರೆ. ಧರ್ಮಶಾಸ್ತ್ರಕ್ಕೆ ನಿಜವಾದ ಅರ್ಥವನ್ನು ಇರಿಸಿಕೊಟ್ಟ ಅಲ್ಲಿ ಏನು ಅಂತ. ಅಲ್ಲಿ ಕೂಡ ಹೇಳಿದಂಥ, ಸಾಮಾನ್ಯವಾಗಿ ಒಂದು ಕೆನ್ನೆಯನ್ನು ಹೊಡೆದರೆ ಇನ್ನೊಂದು ಕೊನೆ ತೋರಿಸಿ ನಾವು ಗಾಂಧೀಜಿಯನ್ನು ಉಲ್ಲೇಖಿಸ್ತೇವೆ, ಆದರೆ ಗಾಂಧೀಜಿಗೆ ಉಲ್ಲೇಖ ಬಂದದ್ದು ಯೇಸುವಿನ ಬೋಧನೆ. ಅಲ್ಲಿ ಯೇಸು ಹೇಳಿದಂಥದ್ದು. ಇನ್ನೊಂದು ಉದಾಹರಣೆ, ನಿನ್ನಲ್ಲಿ 2 ಅಂಗಿ ಇದ್ದರೆ ಅಂಗಿ ಇಲ್ಲದವನಿಗೆ ಕೊಡು. ಅದರ ಅರ್ಥ ಏನಂತ ಹೇಳಿದರೆ ಶೇರಿಂಗ್ ಆ್ಯಂಡ್ ಕ್ಯಾರಿಂಗ್, ಇತರ ಜನರ ಕಡೆಗೆ ನಮ್ಮ ಜವಾಬ್ದಾರಿಕೆ, ಅದನ್ನು ಯೇಸು ಅಲ್ಲಿ ಹೇಳುವಂಥದ್ದು. ಗಾಂಧೀಜಿಯವರು ವಸ್ತ್ರಗಳನ್ನು ತ್ಯಾಗ ಮಾಡುವಾಗ ಕೂಡ ಅದೇ ಪರಿಕಲ್ಪನೆ ಹೇಳ್ತಾರೆ. ನನ್ನ ನಾಡಿನ ಎಲ್ಲರಿಗೂ ಏನು ವಸ್ತ್ರಗಳು ಬರುವವರೆಗೆ ಆದ್ರಿಂದಲೇ ಗಾಂಧೀಜಿಯ ಕುರಿತು ಒಬ್ಬ ಭಾರತೀಯ ವಿದ್ವಾಂಸರು ಹೇಳಿದ್ದು, ಭಾರತೀಯ ಎಲ್ಲ ಕ್ರೈಸ್ತರಿಗಿಂತ ಹೆಚ್ಚಿನ ರೀತಿಯಲ್ಲಿ ಗಾಂಧೀಜಿ ಒಬ್ಬ ಕ್ರೈಸ್ತ ಅಥವಾ ಕ್ರಿಸ್ತನಾನುಯಾಯಿ ಅಂತ. ಯಾಕಂದ್ರೆ ಯೇಸು ಹೇಳಿದಂಥ ಅನೇಕ ವಿಷಯಗಳನ್ನು ಗಾಂಧೀಜಿ ತಮ್ಮ ಜೀವನದಲ್ಲಿ ಅನುಭವಿಸಿ, ಶಾಂತಿ, ಇವೆಲ್ಲವನ್ನು ಕೂಡ ಗಾಂಧಿ ಒಂದು ಸತ್ಯಾಗ್ರಹದ ಮಾರ್ಗವಾಗಿ ಕೂಡ ಅದನ್ನು ಬಳಸಿಕೊಂಡ್ರು. ಹೌದು. ಮತ್ತು ಯೇಸು ಹೇಳಿದ ಇನ್ನೊಂದು ಮಾತು, ಕತ್ತಿಯನ್ನು ಹಿಡಿದವನು ಕತ್ತಿಯಿಂದಲೇ ಸಾಯುವನು. ಅಂದರೆ ಕತ್ತಿ ನಮ್ಮ ಸಮಸ್ಯೆಗೆ ಉತ್ತರ ಅಲ್ಲ, ಪರಿಹಾರ ಕೂಡ ಅಲ್ಲ, ಬದಲಾಗಿ ಶಾಂತಿ. ಆದ್ದರಿಂದಲೇ ನಾವು ಯೇಸುವನ್ನು ಶಾಂತಿಯ ರಾಜ, ಪ್ರಿನ್ಸ್ ಆಫ್ ಪೀಸ್ ಅಂತ ಹೇಳುವಂಥದ್ದು. ಯೇಸುವಿನ ಸಂದೇಶ ಜಗತ್ತಿಗೆ ಶಾಂತಿಯ ಸಂದೇಶ. ಈ ರೀತಿ ಬೋಧನೆ ಮಾಡ್ತಾ ಇದ್ದ ಸಂದರ್ಭದಲ್ಲೂ ಕೂಡ, ಆವತ್ತಿನ ಕಾಲಘಟ್ಟದಲ್ಲೂ ಕೂಡ
ಜೀಸಸ್ ಅವರು ಕೂಡ ಒಂದಷ್ಟು ವಿರೋಧಗಳನ್ನು ಅವತ್ತಿನ ಸ್ಥಳೀಯ ಪರಿಸರದಲ್ಲಿ ಎದುರಿಸಬೇಕಾಯಿತು ಅಂತ ನಾವು ಇದರಲ್ಲಿ ನೋಡ್ತೇವೆ, ಬೈಬಲ್ನ ಕಥನಗಳಲ್ಲಿ ನೋಡ್ತೇವೆ. ಹೌದು. ಅದು ಹೇಗೆ, ಯಾವ ರೀತಿ, ಮತ್ತು ಏನಾಯಿತು? ಯಾವುದೇ ಸಮಾಜದಲ್ಲಿ ಹೆಚ್ಚು ಪ್ರಯೋಜನ ಇರುವಂಥ ಧರ್ಮದಲ್ಲಿ ವೈದಿಕ ವರ್ಗ. ಹೌದು. ನಮ್ಮ ದೇಶದಲ್ಲಿಯೂ ಹಾಗೆಯೇ, ಎಲ್ಲ ದೇಶದಲ್ಲಿ, ಯಹೂದಿ ಧರ್ಮದಲ್ಲಿಯೂ ಹಾಗೆಯೇ. ಯೇಸುವಿನ ಬೋಧನೆ ಅವರಿಗೊಂದು ದೊಡ್ಡ ಅಂತ ಹೇಳ್ತಾರೆ ಥ್ರೆಟ್ ಆಗಿತ್ತು ಅವರ ಜೀವನಕ್ಕೆ, ಅವರ ಬೋಧನೆಗೆ, ಅವರ ಅಸ್ಮಿತೆಗೆ, ಅವರ ಇರುವಿಕೆಗೆ. ಆಗ ಏನು ಮಾಡಿದರು, ತಪ್ಪು ಕಂಡಿಡ್ಲಿಕ್ಕೆ ಅವನಲ್ಲಿ ತಪ್ಪು ಸಿಕ್ಕುವುದಿಲ್ಲ, ಎಂತ ಮಾಡೋದು ಅಂತ. ಆದ್ದರಿಂದ ಕೊನೆಗೆ ಅವರು ಇವರೆಲ್ಲರ ವಿರೋಧವನ್ನು ಕಟ್ಟಿಕೊಳ್ಬೇಕಾಯಿತು. ಧರ್ಮಶಾಸ್ತ್ರಕ್ಕೆ ಹೊಸ ಅರ್ಥ. ಜನರು ಈಗ ಅವರ ಹಿಡಿತಕ್ಕೆ ಇಲ್ಲ, ಜನರಿಗೆ ಸ್ವಾತಂತ್ರ್ಯ. ಅಂಥ ಸ್ಥಿತಿಯಲ್ಲಿ ಈ ಅಧಿಕಾರ ವರ್ಗ ಮತ್ತು ವೈದಿಕ ವರ್ಗ, ಯಹೂದ್ಯ ಅಂದಿನ ಸಮಾಜದಲ್ಲಿ ಅವರ ವಿರೋಧವನ್ನು ಅವನು ಕಟ್ಟಿಕೊಳ್ಬೇಕಾಯಿತು. ಅದರ ಫಲವಾಗಿ ಅವನು ಕೊನೆಗೆ ಕ್ರೂಜಿಯ ಮರಣವನ್ನು ಕೂಡ ಅನುಭವಿಸಬೇಕಾಯಿತು. ಶಿಲುಬೆಗೆ ಇರುವಂಥ ಪರಿಸ್ಥಿತಿ, ಸನ್ನಿವೇಶ ಉಂಟಾದದ್ದು ಅಂದರೆ ಭಾರಿ ಕಠಿಣವಾದಂಥ ಒಂದು ಸವಾಲನ್ನು ಜೀಸಸ್ ಅವರು ಎದುರಿಸಬೇಕಾಯಿತು. ಹೌದು. ಅಷ್ಟು ಕಠಿಣ ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಬಗೆ ಅಥವಾ ಅದನ್ನು ಕೂಡ ಅವರು ಯಾವ ರೀತಿ ಎದುರಿಸಿದರು ಅಂತ. ಇದು ಒಂದು ಇಂಥ ನಿಷ್ಠೆ, ಅದು ನೀವು ಒಂದು ಸಾಮಾನ್ಯ ನೈತಿಕ ಪ್ರಜ್ಞೆ ಇರುವ ವ್ಯಕ್ತಿಯಲ್ಲಿ ಕೂಡ ಇರ್ತದೆ. ಒಬ್ಬ ವ್ಯಕ್ತಿ, ಇದು ಆಧುನಿಕ ಕಾಲದಲ್ಲಿ ಕಮ್ಮಿ ಆಗ್ತಾ ಇದೆ ಈಗ, ನಮಗೆ ಭಾಳ ಕಡಿಮೆ. ಒಂದು ಎಂಥದ್ದು ಇಂಗ್ಲೀಷ್ ಭಾಷೆಯಲ್ಲಿ ಕಮಿಟ್ಮೆಂಟ್ ಹೇಳ್ತಾರೆ, ಬದ್ಧತೆ. ಆ ಮೂಲ ಬದ್ಧತೆ ಉಂಟಲ್ವ, ಅದು ತಾನು ಏನನ್ನು ನಂಬ್ತಾನೋ ಅದಕ್ಕೆ ಬದ್ಧರಾಗಿರುವಂಥದ್ದು. ಆ ಬದ್ಧತೆಯ ನಿಮಿತ್ತವೇ ಈಗ ಯೇಸುವಿಗೆ ಆ ದಿವಸದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೆ, ಸಂಧಾನ ಮಾಡಿಕೊಳ್ತಿದ್ರೆ ಅವನು ರಾಜ ಆಗ್ಬೋದಿತ್ತು. ಜನರು ಅವನು ಅಲ್ಲಿ ಬೈಬಲಲ್ಲಿ ಉಂಟು, ಹಿಡ್ಕೊಂಡು ಹೋಗಿ ಅವನನ್ನು ಅರಸನ್ನಾಗಿ ಮಾಡಬೇಕಂತ ಇದ್ರು ಅಂದರೆ, ಆದರೆ ಯೇಸು ಅದಕ್ಕೆ ಮಾಡಲಿಲ್ಲ. ಒಂದು ವೇಳೆ ಮಾಡ್ತಾ ಇದ್ದರೆ ಅವರು ಜೀಸಸ್ ಕೂಡ ಆಗ್ತಿರಲಿಲ್ಲ. ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಬಹುಶಃ ಆ ರೀತಿಯ ಬದ್ಧತೆ, ತ್ಯಾಗ ಮತ್ತು ಆ ಒಂದು ಸವಾಲನ್ನೆಲ್ಲ ಎದುರಿಸಿದ ಕಾರಣಕ್ಕಾಗಿ ಇವತ್ತಿಗೆ ಕೂಡ ಇಡೀ ಜಗದಗಲದಲ್ಲಿ ಜೀಸಸ್ ಒಬ್ಬ ಭಾರಿ ದೊಡ್ಡ ಶಾಂತಿ ದೂತನಾಗಿ ಮತ್ತು ನೀವು ಹೇಳಿದಾಗ ಒಂದು ಮೌಲ್ಯವನ್ನು ಪ್ರತಿಪಾದನೆ ಮಾಡುವ ಮತ್ತು ಅದನ್ನು ಅನುಸರಿಸುವಂಥ ಮತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಅನುಯಾಯಿಗಳು ಆ ನಂತರ ಕಾಲದಲ್ಲಿ ಹುಟ್ಟುಕೊಳ್ತಾರೆ. ಅದು ಬಹುಶಃ ಜೀಸಸ್ ಅವರ ಶಕ್ತಿ ಅಂತ ತಿಳಿಬೋದು ನಾವು. ಹೌದು. ಈಗ ನೋಡಿ, ಇಡೀ ಕ್ರೈಸ್ತತ್ವದ ಒಂದು ಅಸ್ತಿತ್ವ ಇರುವುದೇ ಅಹಿಂಸೆ, ಸಹೋದರ ಪ್ರೀತಿ ಮತ್ತು ತ್ಯಾಗದಲ್ಲಿ ಮತ್ತು ಸೇವೆ, ಈ ವಿಷಯಗಳ ಮೇಲೆ ಇರುವಂಥದ್ದು. ಯಾವ ಸಮಾಜ ಕೂಡ ಎಲ್ಲ ಕಾಲದಲ್ಲಿ ಇರುವಂಥದ್ದು ಏನಂತ ಹೇಳಿದರೆ, ಅವನು ಸತ್ರು ಪರವಾಗಿಲ್ಲ, ನಾನು ಬದುಕಬೇಕು. ಮತ್ತು ನಾವು ಸಾಮಾನ್ಯವಾಗಿ ಇನ್ನೊಬ್ಬರ ಸಮಾಧಿ ಮೇಲೆ ಮಹಲು ಕಟ್ಟುವುದು ಸಾಮಾನ್ಯ. ನಾನು ಅದನ್ನು ಒಂದು ಎಂಥದ್ದು ಉಪಮೇಯ ರೀತಿಯಲ್ಲಿ ಹೇಳುವುದಾದರೆ, ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಏಸು ಬೋಧಿಸಿದೆ ಅಂತ ಹೇಳಿದರೆ, ನಾನು ಸತ್ರು ಪರವಾಗಿಲ್ಲ, 4 ಜನರಿಗೆ ಒಳ್ಳೆಯದಾಗಬೇಕು. ಜೀಸಸ್ನ ಸಂದೇಶ ಅದು. ಆದ್ದರಿಂದ ಇಡೀ ಕ್ರೈಸ್ತತ್ವದ ಬೋಧನೆ ಏನಂತ ಹೇಳಿದರೆ, ಮಾನವ ಕುಲಕ್ಕೆ ಮುಕ್ತಿ ದೊರಕಿದ್ದು ಯೇಸುವಿನ ಮರಣದಿಂದ. ಅದ್ಭುತವಾದಂಥ ಒಂದು ಪರಿಕಲ್ಪನೆ ಅದು. ಈಗ ನಾವು ಭಾರತೀಯ ಸನ್ನಿವೇಶದಲ್ಲಿ, ಭಾರತೀಯ ಸಂದರ್ಭದಲ್ಲಿ ನಾವು ನೋಡುವಾಗ ಜೀಸಸ್ ಮತ್ತು ಒಟ್ಟಾಗಿ ಕ್ರೈಸ್ತ ಧರ್ಮದ ಒಂದು ಪ್ರಭಾವ ಮತ್ತು ಕೊಡುಗೆ ನೀವು ಯಾವ ರೀತಿಯಾಗಿ ಅದನ್ನು ಉಲ್ಲೇಖ ಮಾಡ್ತೀರಿ? ನಾನು ಕ್ರೈಸ್ತ ಕೊಡುಗಿನ ಭಾರತಕ್ಕೆ ನಿಮ್ಮ ಪ್ರಶ್ನೆಗೆ ಸೀಮಿತಗೊಳಿಸ್ತೇನೆ. ಭಾರತಕ್ಕೆ ಕ್ರೈಸ್ತ ಸಭೆ, ಚರ್ಚು ಮತ್ತು ಮಿಷನರಿಗಳು ಕೊಟ್ಟಂಥ ಸಂದೇಶ ಏನಂದರೆ, ಅಥವಾ ಕೊಡುಗೆ ಏನಂತ ಹೇಳಿದರೆ, ಅದು ಯೇಸು ಏನನ್ನು ಮಾಡಿದನು ಅದನ್ನೇ ಅಂತ ಹೇಳಿದರೆ, ಯಾರು ಸಮಾಜದಲ್ಲಿ ಅವಕಾಶಹೀನರಾಗಿದ್ದಾರೋ, ಯಾರನ್ನು ಸಮಾಜ ದೂರ ಇಟ್ಟಿದೆಯೋ, ಯಾರು ನಿರೀಕ್ಷೆ ಇಲ್ಲದೇ ಇದ್ದಾರೋ ಅಂಥವರಿಗೆ ಹೊಸ ಜೀವನ ಕೊಡುವಂಥದ್ದು. ಭಾರತಕ್ಕೆ ಕ್ರೈಸ್ತ ಧರ್ಮ ಹೊಸತಲ್ಲ. ಚರಿತ್ರಿಕೆ ನೋಡಿದರೆ ಮೊದಲನೇ ಶತಮಾನದಲ್ಲಿಯೇ ಭಾರತದಲ್ಲಿ ಕ್ರೈಸ್ತ ಧರ್ಮ ಬಂದಾಗಿದೆ. ಯೇಸುವಿನ ಶಿಷ್ಯ ಒಬ್ಬ ಭಾರತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಅದರಿಂದ ಈ 2000 ವರ್ಷದಲ್ಲಿಯೂ ಭಾರತದಲ್ಲಿ ಕ್ರೈಸ್ತ ಸಭೆ ಇದೆ. ಮುಖ್ಯವಾಗಿ ಮತ್ತೆ ಬಂದಂಥದ್ದು ಆಧುನಿಕ ಕಾಲದಲ್ಲಿ
ಅಲ್ಲಿ ಕೂಡ ಎಲ್ಲ ಕ್ರೈಸ್ತರ ಸೇವೆಯನ್ನು ಗಮನಿಸಿದರೆ ಕ್ರೈಸ್ತರ ಸೇವೆ ಇದ್ದಂತಹದ್ದು ನಮ್ಮ ಭಾರತೀಯ ಸಮಾಜ, ಮುಖ್ಯವಾಗಿ ಜಾತಿ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಇದ್ದಂಥ ಸಮಾಜದಲ್ಲಿ ಯಾರನ್ನು ಸಮಾಜ ದೂರ ಇಟ್ಟಿತ್ತು, ಯಾರು ಅಂಚಿಗೆ ತಳ್ಳಲ್ಪಟ್ಟಿರ್ತಾನೋ ಅಂಥವರಿಗೆ, ಯಾರು ಅಸ್ಪೃಶ್ಯನಾಗಿರ್ತಾನೋ ಅದು ಅಂಥವರಿಗೆ ಹೊಸ ನಿರೀಕ್ಷೆಯನ್ನು ಕೊಟ್ಟದ್ದು. ಈಗ ವಿದ್ಯಾಭ್ಯಾಸ ಉದಾಹರಣೆಗೆ, ಯಾರಿಗೆ ಮಾತ್ರ ವಿದ್ಯಾಭ್ಯಾಸ ಇತ್ತು, ಅವ್ರಿಗೆ ಕಲಿಯುವ ಸಾಧ್ಯತೆ ಇರಲಿಲ್ಲ. ಒಂದು ಚಿಕ್ಕ ಉದಾಹರಣೆ, ಮಾಸ್ ಎಜುಕೇಶನ್ ಅಂತ ಇರಲಿಲ್ಲ. ಹೌದು. ಸರ್ವರಿಗೂ ಶಿಕ್ಷಣ ಅಂತ ಇರಲಿಲ್ಲ. ಸ್ತ್ರೀಯರಿಗೆ ಶಿಕ್ಷಣ ಇರಲಿಲ್ಲ, ಸ್ತ್ರೀಯರಿಗೆ ಇರಲಿಲ್ಲ, ಹಿಂದುಳಿದ ವರ್ಗದವರಿಗೆ ಇರಲಿಲ್ಲ. ಇನ್ನು ಎಜುಕೇಷನ್, ವೈದ್ಯಕೀಯ ಅವಕಾಶ ಕೂಡ ಯಾರಿಗೆ, ಆಗಿನ ಕಾಲದಲ್ಲಿ ದೇಶೀಯ ವೈದ್ಯಕೀಯ ವ್ಯವಸ್ಥೆ ಇತ್ತು, ಆದರೆ ಅದೆಲ್ಲೂ ಮೇಲ್ವರ್ಗದವರ ಹಿಡಿತದಲ್ಲಿ. ಇನ್ನು ಜಾತಿಹೀನರನ್ನು ಎನ್ನಿಸಿಕೊಂಡವ ಅಂತಂದರೆ ಈ 4 ಜಾತಿ ಹೊರಗಿರುವವರಿಗೆ ಮುಂದೆ ಬರಲಿಕ್ಕೆ ಇಲ್ಲ, ಅವರು ಎಲ್ಲಿ ಇಲ್ಲ, ಅವ್ರು ಹೊರಗೆ ಇರಬೇಕು, ಊರಿನ ಕೈರಿಂದ ಹೊರಗೆ ಇರಬೇಕಿತ್ತು. ಅಂಥ ಸ್ಥಿತಿಯಲ್ಲಿ ಅಂಥವರಿಗೆ ವಿದ್ಯಾಭ್ಯಾಸ ಕೊಟ್ಟು ಆರೋಗ್ಯ ಕೊಟ್ಟು ಒಂದು ಮಾನವರನ್ನಾಗಿ ಮಾಡಿದಂತಹ ಸೇವೆ ಉಂಟಲ್ಲ ಭಾರತ. ಈಗ ಇವತ್ತಿನ ಸಂದರ್ಭದಲ್ಲಿ ಪರಿಕಲ್ಪನೆಯಲ್ಲಿ ನಾವು ಮಾತನಾಡುವಾಗ ಮತಾಂತರ ಅನ್ನುವಂಥ ಒಂದು ಭಾರಿ ದೊಡ್ಡ ಒಂದು ಗುಲ್ಲು ನಮ್ಮ ಎದುರು ಬಂದು ನಿಲ್ಲುತ್ತೆ. ಈಗ ಪ್ರಶ್ನೆ, ಆವತ್ತಿನ ಸಂದರ್ಭದಲ್ಲಿ, ಆವತ್ತಿನ ಕಾಲಘಟ್ಟದಲ್ಲಿ, ಆವತ್ತಿನ ಸಾಮಾಜಿಕ ಪರಿಸ್ಥಿತಿ ನಮಗೆ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಭಾರತೀಯ ಸಮಾಜದಲ್ಲಿ ಯಾವ ರೀತಿಯಾಗಿ ಅಂತಸ್ತು, ಮೇಲ್ವರ್ಗ, ಕೆಳವರ್ಗ, ಜಾತಿ ವ್ಯವಸ್ಥೆಗಳೆಲ್ಲ ಇತ್ತು ಅಂತ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸುವಂಥದ್ದು, ದೊಡ್ಡ ಸಂಖ್ಯೆಯಲ್ಲಿ ಕ್ರೈಸ್ತನ ಅನುಯಾಯಿಗಳಾಗಿ ಭಾರತೀಯರು ತೊಡಗಿಕೊಳ್ತಾರೆ, ಸೇರಿಕೊಳ್ತಾರೆ. ಅದು ಒತ್ತಾಯಪೂರ್ವಕವಾಗಿ ನಡೆದಿತ್ತೋ ಅಥವಾ ಮನಪೂರ್ವಕವಾಗಿ ನಡೆದಿತ್ತು? ಈಗ ಪ್ರಸ್ತುತ ನಡೆಯುವಂಥ ಒಂದು ವಿಷಯವನ್ನು ಈಗ ಉಲ್ಲೇಖಿಸಿದ್ರಿ. ನನ್ನ ಮೊದಲ ಪ್ರತಿಕ್ರಿಯೆ, ಇವತ್ತು ಮತಾಂತರ ಎಂಬುದು ಒಂದು ರಾಜಕೀಯ ಪದವಾಗಿ ಬಳಸಲ್ಪಡ್ತಾ ಉಂಟು. ಅದು ಬೇರೆ ವಿಷಯ, ಆ ವಿಷಯಕ್ಕೆ ಹೋಗುವುದಿಲ್ಲ ನಾನು. ಆದರೆ ಮೊದಲನೇ ಶತಮಾನದಿಂದ 20ನೇ ಶತಮಾನದವರೆಗೆ ಭಾರತದಲ್ಲಿದ್ದ ಕ್ರೈಸ್ತ ಸಭೆ ಮತ್ತು ಅವರು ಮಾಡಿದ ಸೇವೆಯನ್ನು ನಾವು ಗಮನಿಸಿದರೆ ಭಾರತದಲ್ಲಿ 98% ಕ್ರಿಶ್ಚಿಯನ್ಸ್ ಇರಬೇಕಿತ್ತು. ಆದರೆ ಭಾರತದಲ್ಲಿ ಇವತ್ತು ಇರುವುದು 2.5% ಅಂತ ಹೇಳಿದರೆ, ಕ್ರೈಸ್ತರು ಬಲವಂತದ ಮತಾಂತರ ಮಾಡಲಿಲ್ಲ, ಉಲ್ಲೇಖಗಳು ಇಲ್ಲ ಇಲ್ಲಿ ಕೂಡ. ಮತ್ತು ಅವರು ಇಲ್ಲಿ ನೋಡಿ, ಮುಖ್ಯವಾಗಿ ನಾವು ದಕ್ಷಿಣ ಕನ್ನಡದಲ್ಲಿ ಇರೋದ್ರಿಂದ ನಾನು ಉಲ್ಲೇಖ ಕೊಡಬೇಕು. ಇಲ್ಲಿ ಬಂದು ಸೇವೆ ಮಾಡಿದವರು ಮುಖ್ಯವಾಗಿ ನಾನು ಪ್ರೊಟೆಸ್ಟೆಂಟ್ ಆದದ್ರಿಂದ ಬಾಸೆಲ್ ಮಿಷನ್ನ ಉಲ್ಲೇಖವನ್ನು ಇಲ್ಲಿ ಕೊಡಲಿಕ್ಕೆ ನಾನು. ಹೌದು, ಅವರ ಕೊಡುಗೆ ನಾವು ಯಾವಾಗ ಸಹ ಚರಿತ್ರೆಯನ್ನು ಯಾಕಂದರೆ ಬೈಬಲಿನ ಒಂದು ಉಲ್ಲೇಖ ಹೇಳ್ತೇನೆ ಅಂತ ಹೇಳಿದರೆ, ಚರಿತ್ರೆಯನ್ನು ನಾವು ಮರೆತು ಬಿಟ್ಟಾಗ, ಚರಿತ್ರೆಯನ್ನು ತಿರುಚಿದಾಗ ದುರಂತಗಳು ನಮ್ಮಲ್ಲಿ ಸಂಭವಿಸ್ತವೆ. ಇವತ್ತು ಸಂಭವಿಸಲಿಕ್ಕೆ ದುರಂತಗಳಿಗೆ ಕಾರಣ ಒಂದೇ ಚರಿತ್ರೆ, ನಮ್ಮ ಚರಿತ್ರೆಯನ್ನು ನಾವು ಮರೆತಿದ್ದೇವೆ ಅಥವಾ ತಿರುಚಿದ್ದೇವೆ. ಚರಿತ್ರೆಯನ್ನು ಗಮನಿಸಿದರೆ, ಈಗ ನಾನು ಮೂಡಬಿದ್ರೆಯಿಂದ ಬಂದವನು, ನನ್ನ ಸ್ವಂತವರು. ಬಾಸೆಲ್ ಮಿಷನರಿಗಳು ಮೂಡಬಿದ್ರೆಯಲ್ಲಿಗೆ ಸೇವೆ, ಅವರು ಅಲ್ಲಿ ಇಂಥದ್ದು ಸುವಾರ್ತೆ ಸೇವೆಗೆ ಹೋದದ್ದು 1903ರ ನಂತರದಲ್ಲಿ. ಅಲ್ಲಿ ಹೋದಾಗ ಅವರು ಶಾಲೆ ಪ್ರಾರಂಭ ಮಾಡಿದರು, ಶಾಲೆ ಆರಂಭಿಸಿದರು. ಆಮೇಲೆ ಇನ್ನೊಂದು ಪ್ರಾಮುಖ್ಯದ ವಿಷಯ, ಮೂಡಬಿದ್ರೆಯ ಜೈನ ಅರಸನು ಹಿಂದುಳಿದ ವರ್ಗದವರಿಗೆ ನೀವು ಶಾಲೆ ಮಾಡೋದಾದರೆ ನನ್ನ ಅರಮನೆಯ ಚಾವಡಿಯಲ್ಲಿ ಮಾಡಿ ಅಂತ ಹೇಳಿ ಅನುಕೂಲ ಮಾಡಿ ಅಲ್ಲಿ ಶಾಲೆ ಸರ ಮಾಡ್ತಾರೆ. ಅಲ್ಲಿ ಜೈನ ಅರಸನ ಬದ್ಧತೆಯನ್ನು ನಾವು ಗಮನಿಸಬೇಕು ಮತ್ತು ಕಾಳಜಿಯನ್ನು. ಹೌದು, ಮಿಷನರಿಗಳ ಅವ್ರು ಮಾಡಿದ ಎಲ್ಲ ಕಡೆಯಲ್ಲಿ ನೀವು ಹೆಚ್ಚು ನೋಡಿ, ಮಂಗಳೂರಿನಲ್ಲಿ ಬ್ರಾಹ್ಮಣ್ ಸ್ಕೂಲ್ ಅಂತಿದೆ. ಅದು ಇವತ್ತು ಚರಿತ್ರೆ ಗೊತ್ತಿಲ್ಲದವರಿಗೆ ಅದರ ಹಿನ್ನೆಲೆ ಗೊತ್ತಿಲ್ಲ. ಹೌದು, 100 ವರ್ಷಗಳ ಹಿಂದೆ ಹೆಣ್ಮಕ್ಕಳ ಬ್ರಾಹ್ಮಣ ಹೆಣ್ಮಕ್ಳ ಸ್ಕೂಲ್ ಅಂತ ಆರಂಭಿಸಿದ್ರು. ಬ್ರಾಹ್ಮಣ ಹುಡುಗಿಯರಿಗಾಗಿ ಬಾಸೆಲ್ ಮಿಷನ್ಗಳು ಪ್ರಾರಂಭ ಮಾಡಿದ ಶಾಲೆ ಇತ್ತು ಮಂಗಳೂರಿನಲ್ಲಿ. ಅಂತ ಹೇಳಿದ್ರೆ ಯೇಸು ಏನನ್ನು ಆಗ ಪ್ರಾರಂಭ ಮಾಡಿದನು, ಕ್ರೈಸ್ತ ಮಿಷನರಿಗಳು ಕೂಡ ಅದನ್ನೇ ಮಾಡಿದಂಥ ಇಲ್ಲಿ. ಆದ್ದರಿಂದ ಭಾರತಕ್ಕೆ ಕೂಡ ವಿದ್ಯಾಕ್ಷೇತ್ರಕ್ಕೆ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಮಾನವ ಹಕ್ಕಿನ ಪರಿಕಲ್ಪನೆ ಇಡೀ ಜಗತ್ತಿಗೆ ಬರಬೇಕಿದ್ರೆ ಅದಕ್ಕೆ ಕೊಡುಗೆ ಯೇಸುವಿನ ಬೋಧನೆ. ಅಂದರೆ ಎಲ್ಲರೂ ಸಮಾನರು. ಆದ್ದರಿಂದ ಒಬ್ಬ ಕ್ರೈಸ್ತ ವಿದ್ವಾಂಸ ಹೇಳಿದ್ದೇನೆ ಅಂತ ಹೇಳಿದರೆ, ದೇವರ ಎದುರಿನಲ್ಲಿ ಪೋಪ್ ಮತ್ತು ಆಗಿನ ಕಾಲದಲ್ಲಿ ದಾರಿಯಲ್ಲಿ ಕಸ ಗುಡಿಸುವಂಥ ವ್ಯಕ್ತಿ ಇಬ್ಬರು ಸಮಾನ.
ಪೋಪ್ ಅಂತ ಹೇಳಿದ್ರೆ ಇಡೀ ಕ್ರೈಸ್ತ ಸಮಾಜದೊಳಗೆ ದೊಡ್ಡ ವೈದ್ಯಕೀಯ ಇದರಲ್ಲಿ ಉನ್ನತ ಉನ್ನತ ಪರಂಪರೆ ಇಲ್ಲಿ ಇರುವರು, ಉನ್ನತ ಸ್ಥಾನದಲ್ಲಿ ಇರುವರು. ಅವರು ಮತ್ತು ಕೀಳು ಎಂಬುದಾಗಿ ನಾವು ಭಾವಿಸಿದಂಥ ಒಬ್ಬ ವ್ಯಕ್ತಿ, ಇಬ್ಬರು ಸಮಾನರು ವೃತ್ತಿಯಲ್ಲಿ, ಅವರ ಸ್ಥಾನಮಾನದಲ್ಲಿ. ಅವರಿಗೆ ಬೇರೆ ಬೇರೆ ಕೆಲಸ ಇರಬಹುದು ಸಮಾನದಂತ, ಆದರೆ ಆ ಮಾನವ ಹಕ್ಕು ಎಂಬ ಪರಿಕಲ್ಪನೆ ಬರಬೇಕಿದ್ರೆ ಕಾರಣ ಯೇಸುವಿನ ಸುವಾರ್ತೆ. ಅದ್ಭುತವಾದಂಥ ಒಂದು ಪರಿಕಲ್ಪನೆ. ಇಡೀ ಒಂದು ಮಾನವ ಕುಲಕ್ಕೇನೆ ಅಂದರೆ ಎಲ್ಲರೂ ಸರ್ವ ಸಮಾನರು, ಎಲ್ಲರೂ ವೃತ್ತಿಯಲ್ಲಿ ಯಾವ ರೀತಿಯ ಏನು ಅದು ಸ್ಥಾನ ಅಥವಾ ಪದವಿಗಳು ಮೇಲೆ ಕೆಳಗೆ ಇದ್ದರೂ ಕೂಡ ಒಬ್ಬ ಮನುಷ್ಯರಾಗಿ ಮತ್ತು ಮಾನವೀಯ ಅಂತಃಕರಣದಲ್ಲಿ ಮಾನವೀಯ ನೆಲೆಯಲ್ಲಿ ನೋಡುವಾಗ ಎಲ್ಲರೂ ಸಮಾನರು ಅನ್ನುವಂಥ ವಿಚಾರವನ್ನು ತುಂಬ ಒಳ್ಳೆಯ ಆಶಯ ಮತ್ತು ಪರಿಕಲ್ಪನೆ ಜೀಸಸ್ ಅವರದು. ಫಾದರ್ ಅವರು, ನಾನು ಈ ಒಂದು ಮಾತುಕತೆಯನ್ನು ಮುಗಿಸುವಂಥ ಸಂದರ್ಭದಲ್ಲಿ ನಾವೆಲ್ಲ ಕೊರೋನಾದ ಒಂದು ಸಂಕಷ್ಟ ಕಾಲವನ್ನು ಮುಗಿಸಿ ಮತ್ತೆ ಚೇತರಿಸಿಕೊಳ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಆಚರಣೆ ಸಂಭ್ರಮ ಯಾವ ರೀತಿಯಾಗಿ ಇರಬೇಕು? ಕಳೆದ ವರ್ಷದಲ್ಲಿಯೂ ನಾವು ಕ್ರಿಸ್ಮಸ್ ಆಚರಿಸೋ ಸಮಯದಲ್ಲಿ ಈ ಪರಿಸ್ಥಿತಿ ಇತ್ತು, ಈ ಕೂಡ ಇದೆ. ಹೌದು. ಕೊರೋನಾ ಯಾಕೆ ಬಂತು ಏನು ಅಂತ ಒಂದು ಬೇರೆ ವಿಷಯ. ಆದರೆ ನಮಗೆ ಮನುಷ್ಯರಿಗೆ ಅನೇಕ ಪಾಠಗಳನ್ನು ಕಲಿಸಿದೆ. ಮನುಷ್ಯನಿಗೆ ಏನಂದರೆ, ನಾವು ಮನುಷ್ಯರು ಸರ್ವ ಅಲ್ಲ, ನಾವು ಲಿಮಿಟೇಷನ್, ನಾವು ನಮ್ಮ ಮಿತಿಯಲ್ಲಿದ್ದುಕೊಂಡು ನಾವು ಇರಬೇಕು ಎಂಬ ಒಂದು ಪ್ರಾಮುಖ್ಯವಾದ ಪಾಠ. ಅದು ಈ ಜಗತ್ತಿನ ಎಲ್ಲ ಮನುಷ್ಯರಿಗೆ ಸಂಬಂಧಪಟ್ಟಂಥದ್ದು. ನಮ್ಮ ಏನು ಅಭಿವೃದ್ಧಿ, ಏನು ವಿಜ್ಞಾನ ತಂತ್ರಜ್ಞಾನ ಏನಿದ್ರೂ ನಾವು ಇಡೀ ಸೃಷ್ಟಿಯಲ್ಲಿ ಒಂದು ಪಾಲು ಮಾತ್ರ ಎಂಬುದನ್ನು ನೆನಪು ಮಾಡ್ಕೊಂಡು ಮುಂದೆ ಹೋಗಬೇಕು ಎಂಬ ಪಾಠ, ಪ್ರಕೃತಿಯ ನಿಯಮ. ಹೌದು, ಅದು ಇರುವಂಥದ್ದು. ಅದು ನಮಗೆ ಕೊರೋನಾ ನೆನಪಿಗೆ ಮಾಡಿದೆ. ಇನ್ನು ಆದರೆ ತುಂಬ ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಮುಖ್ಯವಾಗಿ ಬಡವರು, ಮಧ್ಯಮ ವರ್ಗದವರಿಗಂತೂ ತುಂಬ ಕಷ್ಟ ಸಮಯ. ಈ ಸಮಯದಲ್ಲಿ ಅನೇಕ ಸಂಭ್ರಮಗಳು ಕಡಿಮೆ ಆಗಿದೆ. ನಿಜವಾಗಿ ನಾವು ಅದ್ಧೂರಿಯಾಗಿ ಮಾಡುವಂಥ ಅನೇಕ ವಿಷಯಗಳನ್ನು ತುಂಬ ಸಮಯ ಕ್ರೈಸ್ತರಾಗಿ ಕೂಡ ನಾವು ಕಡಿಮೆ ಮಾಡಿದ್ದೇವೆ. ಮತ್ತು ಹೋದ ವರ್ಷ ಪ್ರಾಮುಖ್ಯವಾಗಿ ಕ್ರಿಸ್ಮಸ್ ಹಬ್ಬ ಅಂತೇಳಿದರೆ ಸಾಮಾನ್ಯವಾಗಿ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಬರುವಂಥದ್ದು. ಅದು ಎಕ್ಸ್ಚೇಂಜಿಂಗ್ ಆಫ್ ಗಿಫ್ಟ್ಸ್, ಬಹುಮಾನ ಕೊಡುವಂಥದ್ದು. ಅದು ಯಾಕಂದರೆ ದೇವರು ನಮಗೆ ದೊಡ್ಡ ಬಹುಮಾನ ಕೊಟ್ಟಿದ್ದಾನೆ, ನಾವು ಹಂಚಿಕೊಳ್ಬೇಕು ಎಂಬಂತ. ಆ ಹಿನ್ನೆಲೆಯಲ್ಲಿ ಹೋದ ವರ್ಷ ತುಂಬ ಜನರಿಗೆ ಸಹಾಯ ಪರಸ್ಪರ ಮಾಡಿದ್ದಾರೆ. ಈ ಸರ್ತಿ ಅದಕ್ಕೆ ಕಂಪೇರ್ ಮಾಡಿದರೆ ಈ ಸರ್ತಿ ಸ್ವಲ್ಪ ಕಡಿಮೆ ಅಂಥ ಪರಿಸ್ಥಿತಿ ಇರೋದು. ಆದರೆ ಕೊರೋನಾ ಎಂಬ ಭಯದಿಂದ ನಾವು ಜೀವಿಸ್ತಾ ಇದ್ದೇವೆ ಇವತ್ತು. ಆಗ ಕ್ರಿಸ್ಮಸ್ನ ಸಂದೇಶ ಏನಂತ ಹೇಳಿದರೆ, ಎಂಥ ಸ್ಥಿತಿ ಬಂದರೂ ಕೂಡ ನಾವು ನಿರೀಕ್ಷೆ ಕಳೆಕೊಳ್ಳದೆ ನಿರೀಕ್ಷೆಯಲ್ಲಿ ಮುಂದೆ ಹೋಗಬೇಕು, ಆಶಾವಾದಿಗಳಾಗಬೇಕು. ಯಾಕಂದರೆ ನಾಳೆ ನಮ್ಗೆ ಗೊತ್ತಿಲ್ಲ ಏನಂತ. ಅದು ನಾಳೆ ಇರುತ್ತೆ ಅಂತ. ಹೌದು, ನಾಳೆ ಇದೆ, ನಾನು ಇಲ್ಲದಿದ್ರು ನಾಳೆ ಇದೆ, ನಾನು ಇಲ್ಲದಿದ್ರು ನಾಳೆ ಮುಂದೆ ಹೋಗ್ತದೆ, ಜನ ಇದ್ದಾರೆ. ಇವತ್ತು ನಾನಿರುವಾಗ ಏನು ಮಾಡ್ಬೋದು, ಅದು ನನ್ನ ಜವಾಬ್ದಾರಿ. ಆದ್ದರಿಂದ ನಾವು ನಿರಾಶರಾಗದೆ ನಾವು ನಿರೀಕ್ಷೆಯಲ್ಲಿ ಮುಂದೆ ಹೋಗಬೇಕು. ಯಾಕಂದರೆ ಅಂತಿಮವಾಗಿ ದೇವರು ಎಂಬ ನೆಲೆಯಲ್ಲಿ ನಾವು ಜೀವಿಸುವವರು ಮತ್ತು ಎಲ್ಲವೂ ದೇವರ ನಿಯಂತ್ರಣದಲ್ಲಿದೆ, ಎಲ್ಲ ಮಿತಿಯ ಮಧ್ಯದಲ್ಲಿ. ಮತ್ತು ಕ್ರಿಸ್ಮಸ್ಗೆ ಸಂಬಂಧಿಸಿ ಹೇಳೋದಾದರೆ, ನಾನು ಆಗಲೇ ಹೇಳಿದಂಥದ್ದೇ, ಕತ್ತಲೆಯಲ್ಲಿದ್ದಂಥ ಜನರಿಗೆ ಒಂದು ಬೆಳಕು. ಆ ಬೆಳಕನ್ನು ನಾವು ನೋಡ್ಕೊಂಡು ಹೋದರೆ ಆಗ ನಿರಾಶೆಯ ಆ ಒಂದು ಅಂತ ಹೇಳ್ತೇವೆ ಪ್ರಭಾವ ಕಡಿಮೆ ಆಗೋಕ್ಕೆ ಸಾಧ್ಯತೆ. ಆ ನಿರಾಶೆಯನ್ನು ನಾವು ಮೀರಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಕತ್ತಲೆಯಲ್ಲಿ ಗೋಚರಿಸಿದ ನಕ್ಷತ್ರ ಜೀಸಸ್. ನಾನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಕ್ರಿಸ್ತರ ಬದುಕು, ಕ್ರಿಸ್ತರ ಸಂದೇಶ, ಕ್ರಿಸ್ಮಸ್ನ ಸಂಭ್ರಮ ಎಲ್ಲ ವಿಚಾರಗಳನ್ನು ವಂದನೀಯ ಪ್ರೊಫೆಸರ್ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರು ತುಂಬ ಚೆನ್ನಾಗಿ, ತುಂಬ ಮನವರಿಕೆಯಾಗುವ ರೀತಿಯಲ್ಲಿ, ಮನದಟ್ಟಾಗುವ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಫಾದರ್, ನಾನು ಈ ಒಂದು ಮಾತುಕತೆಯನ್ನು ಮುಗಿಸುವ ಸಂದರ್ಭದಲ್ಲಿ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಪ್ರೊಫೆಸರ್ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರು ಮಂಗಳೂರಿನ ಥಿಯಾಲಜಿಕಲ್ ಕಾಲೇಜಿನ ಪ್ರಾಂಶುಪಾಲರು ಇವತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿ ಕ್ರಿಸ್ಮಸ್ ಸಂದರ್ಭದಲ್ಲಿ, ಕ್ರಿಸ್ಮಸ್ ಸಂಭ್ರಮದ ಸಂದರ್ಭದಲ್ಲಿ ಕ್ರಿಸ್ತನ ಸಂದೇಶ ಮತ್ತು ಒಂದು ಕ್ರಿಸ್ಮಸ್ನ ಹಿನ್ನೆಲೆ, ಚರಿತ್ರೆಯನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು.